ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ಬಹಳ ವಿಶೇಷವಾಗಿ ಇದು ಬಹಳ ರ್ಯಾರ್, ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಉಭಯ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಅತಿ ವಂದನೀಯವಾದಂಥ ಬಿಷಪ್ರ ಒಂದು ನಿರ್ಗಮನವಾಗಿರುವಂಥದ್ದು ಮತ್ತು ಹೊಸ ನಿರ್ಗಮನರ ಒಂದು ನೇಮಕವಾಗುವಂಥ ಒಂದು ಪ್ರಕ್ರಿಯೆ. ಸೊ ಇದರ ಬಗೆಗೆ ತಿಳಿದುಕೊಳ್ಳಬೇಕು. ಜೊತೆಗೆ ಇಡೀ ಒಂದು ಧರ್ಮ ಪ್ರಾಂತ್ಯ, ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇದು ಸುದೀರ್ಘ 22 ವರ್ಷಗಳ ಅವಧಿಯಲ್ಲಿ ಸೇವೆಯನ್ನು ಸಲ್ಲಿಸಿದಂಥ ಅತಿ ವಂದನೀಯ ರೆವರೆಂಡ್ ಬಿಷಪ್ ಅಲೋಷಿಯಸ್ ಪೌಲ್ ಡಿಸೋಜಾ ಅವರು ತಮ್ಮ ಒಂದು ಅವಧಿಯನ್ನು ಪೂರೈಸ್ತಾ ಇದ್ದಾರೆ, ನಿರ್ಗಮಿಸ್ತಾ ಇದ್ದಾರೆ. ಅವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಳೆದ ಒಂದೂವರೆ ವರ್ಷಗಳ ಹಿಂದೆ, ಸುಮಾರು 1.5-2 ವರ್ಷಗಳ ಹಿಂದೆ ಅವರು ರಾಜೀನಾಮೆಯನ್ನು ಸಲ್ಲಿಸಿದರು. ಪೋಪ್ ಅವರಿಗೆ ರಾಜೀನಾಮೆಯನ್ನು ಸಲ್ಲಿಸಿದರು. ಆ ನಂತರದ ಪ್ರಕ್ರಿಯೆಯಲ್ಲಿ ಯಾರು ಆಗ್ತಾರೆ ಮಂಗಳೂರು ಧರ್ಮ ಪ್ರಾಂತ್ಯದ ನೂತನ ಬಿಷಪ್ ಅನ್ನೋದು ಬಹಳ ನಿರೀಕ್ಷೆಗಳಿತ್ತು. ಅದಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಅದು ಕೂಡ ಬಹಳ ಕುತೂಹಲದಲ್ಲಿತ್ತು. ಆ ಒಂದು ಪ್ರಕ್ರಿಯೆ ಏನಿದೆ ಅದು ಬಹಳ ವಿಶೇಷವಾದದ್ದು. ಈ ಒಂದು ಸಂದರ್ಭದಲ್ಲಿ ನಾವು ಈ ಅವಧಿಯಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯ ಬಹಳ ಮುಖ್ಯವಾಗಿ ಶೈಕ್ಷಣಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲಿ 22 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದಂಥ ವಂದನೀಯ ಫಾದರ್ ಅಲೋಷಿಯಸ್ ಪೌಲ್ ಡಿಸೋಜಾ ಅವರ ಬಗೆಗೂ ಮತ್ತು ಇನ್ನು ಮುಂದಿನ ಅವಧಿಯ ಬಗೆಗೂ ತಿಳಿದುಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತದೆ. ಹಾಗಾಗಿ ನಮ್ಮ ಜೊತೆಗೆ ಇವತ್ತು ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕಾಗಿ ರೆವರೆಂಡ್ ಫಾದರ್ ಮೆಲ್ವಿನ್ ನೊರೊನ್ನ ಅವರಿದ್ದಾರೆ, ಪಕ್ಷಿಕೆರೆ ಚರ್ಚಿನ ಧರ್ಮಗುರುಗಳು. ಜೊತೆಗೆ ಮಂಗಳೂರು ಧರ್ಮ ಪ್ರಾಂತ್ಯದ ಕಥೋಲಿಕ್ ಕರಿಸ್ಮತಿಕ ಸಂಚಲನ ನಿರ್ದೇಶಕರು ಕೂಡ ಆಗಿದ್ದಾರೆ. ಫಾದರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಮತ್ತೊಬ್ಬರು ನಮ್ಮ ಜೊತೆಗೆ ಇರುವವರು ನಮ್ಮವರೇ, ಪತ್ರಕರ್ತರು, ಪಿಂಗಾರ ಪತ್ರಿಕೆಯ ಸಂಪಾದಕರು ರೇಮಂಡ್ ಡಿಸೋಜಾ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರೇಮಂಡ್ ಡಿಸೋಜಾ ಅವರಿಗೆ. ನಮಸ್ಕಾರ. ಎಸ್, ಬಹಳ ಬಹುಶಃ ರೇಮಂಡ್ ಡಿಸೋಜಾ ಅವರೇ, ರೇಮಂಡ್ ಡಿಕುನ್ ಅವರೇ, ಈ ಒಂದು ಸಂದರ್ಭ, ನಿನ್ನೆಯ ಒಂದು ಸಂದರ್ಭ ಬಹುತೇಕ ಮಂದಿಗೆ ಇದು ಗೊತ್ತಿರಲಿಲ್ಲ. ಹೊಸ ನೂತನ ಬಿಷಪ್ರಾಗಿ ಆಯ್ಕೆಯಾಗಿರುವಂಥದ್ದು 22 ವರ್ಷಗಳ ಸುದೀರ್ಘವಾದಂಥ ಸೇವೆ. ಬಹುಶಃ ಈ ಸೇವೆ ಸುದೀರ್ಘವಾದಂಥ ಸೇವೆಯೋ ಈ ಹಿಂದಿನ ಬಿಷಪ್ರು ಇಷ್ಟು ಮಾಡಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅದು ಒಂದು, ಮತ್ತು ನಿನ್ನೆ ಒಂದು ಪ್ರಕ್ರಿಯೆ ಆದದ್ದು. ಸೊ ಏನು ಹೇಳ್ತಾರೆ? ಬಿಷಪರ್ ಅಂತ ಹೇಳಿದರೆ ಇಡೀ ಒಂದು ಧರ್ಮ ಪ್ರಾಂತ್ಯ, ಹಿಂದೆ ದಾಕಾ, ಉಡುಪಿ, ಕಾಸರಗೋಡು 3 ಜಿಲ್ಲೆಗಳಿಗೆ ಒಳಗೊಂಡಿದ್ದ ಮಂಗಳೂರು ಧರ್ಮ ಪ್ರಾಂತ್ಯ ಇತ್ತು. ಐಸಾಕ್ ಲೋಬ್ರವರು, ಬಿಷಪ್ ಐಸಾಕ್ ಲೋಬ್ರವರು ಉಡುಪಿಯಲ್ಲಿ ಬಿಷಪ್ ಆದ ನಂತರ ನಮಗೆ ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು 2 ಜಿಲ್ಲೆಗಳು ಮಾತ್ರ ಉಳಿದಿವೆ. ಆ ಇಡೀ ಒಂದು ಧರ್ಮ ಪ್ರಾಂತ್ಯದಲ್ಲಿ ಬಿಷಪರ್ ಅಂತ ಹೇಳಿದರೆ ನಮಗೆ ಒಂದು ಸಾಮಾನ್ಯ ಆಗಿ ಕಾಣುವ ಒಂದು ಖಾಲಿ ಬಿಷಪರು ಅಂತ, ಅಷ್ಟು ಸಿಂಪಲ್ ಆಗಿ ಅಷ್ಟು ಡೆಡಿಕೇಟ್ ಆಗಿ ಇರ್ತಾರೆ. ಆದರೆ ಅದೊಂದು ಜಿಯೋಗ್ರಫಿಕಲ್ ಏರಿಯಾ ಎಷ್ಟಂದರೆ ಅವರ ಅಧ್ಯಕ್ಷತಾರದಲ್ಲಿ 225 ಶಿಕ್ಷಣ ಕೇಂದ್ರಗಳು ಬರ್ತವೆ. ಪ್ರಾಥಮಿಕದಿಂದ ಡಿಗ್ರಿಯವರೆಗೆ ಬರ್ತವೆ. ಅದರಲ್ಲಿ ನಾನು ಇವರನ್ನು ಬಿಟ್ಟೆ, ಯಾವುದು ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ಅದರಲ್ಲಿ ಬರೋದಿಲ್ಲ ಈ 225ರಲ್ಲಿ. ಫಾದರ್ಮುಲಸ್ ಮೆಡಿಕಲ್ ಕಾಲೇಜುಗಳು ಬರೋದಿಲ್ಲ, ಅದರೂ ಅಧ್ಯಕ್ಷರು ಅವರೇ. ಅಷ್ಟು ಮಾತ್ರ ಅಲ್ಲ, ಅವರ ಜಿಯೋಗ್ರಫಿ ಎಷ್ಟಂದರೆ ಈ ಪ್ರಾಂತ್ಯದಲ್ಲಿ ಯಾರೆಲ್ಲ ಸಿಸ್ಟರ್ಸ್ಗಳು, ನನ್ಸ್ಗಳು ಬರ್ತಾರೆ ಮತ್ತು ಈ ಧಾರ್ಮಿಕ ಗುರುಗಳಿರ್ತಾರೆ, ನಾವು ಬಿಕರ್ನಕಟ್ಟೆ ಅವರು ಹೇಳ್ತೇವೆ, ಅಥವಾ ಇಲ್ಲಿ ಬೇರೆ ಬೇರೆ ಸೈಂಟ್ ಅಲೋಷಿಯಸ್ ಕಾಲೇಜ್, ಅವರು ತಾತ್ವಿಕವಾಗಿ ಅವರ ಆಡಳಿತಕ್ಕೆ ಸುಪೀರಿಯರ್ ಬೇರೆ ಇರ್ತಾರೆ, ತಾತ್ವಿಕವಾಗಿ ಇವರ ಹತ್ರ ಸಂಬಂಧದಲ್ಲಿದ್ದು ಅವರ ಆಡಳಿತಕ್ಕೆ ಒಳಪಟ್ಟಿರ್ತಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಒಬ್ಬ ಧಾರ್ಮಿಕ ಲೀಡರ್ ಆಗಿರ್ತಾರೆ. ಅಂಥವರು 22 ವರ್ಷ ತನ್ನ ಕಾರ್ಯಕಾಲವನ್ನು, ಅದು ಇಡೀ ಒಂದು ಸಮಾಜಕ್ಕೆ ಕ್ರಿಶ್ಚಿಯನ್ರಿಗೆ ಮಾತ್ರ ಅಲ್ಲ, ಈ ಅವಧಿ ಬಹಳ ಸುದೀರ್ಘವಾದ. ಅಂದರೆ ಬಹುಶಃ ಈ ನಮ್ಮ ಬಿಷಪ್ರಿಗೆ ಮಾತ್ರ, ಪೌಲ್ ಡಿಸೋಜ್ ಅವರಿಗೆ ಮಾತ್ರ ಸಿಕ್ಕಿರುವಂಥದ್ದು. ಈ ಹಿಂದಿನ ಬಿಷಪ್ ಅಲ್ಲ, ಹಿಂದಿನ ಬಿಷಪ್ ಸಿಕ್ಕಿತ್ತು, ಹಿಂದಿನವರಿಗೂ ಸಿಕ್ಕಿತ್ತು. ಇವರು 22 ವರ್ಷ ಆಗಿದ್ದಾರೆ. ಈಗಿನವರು ಅಂದರೆ ಒಂದು ಪ್ರಕ್ರಿಯೆ ಏನಂದರೆ 75 ವರ್ಷ ಆದ ಕೂಡಲೇ ಅವರಿಗೆ ಆಟೋ ನಿರ್ಗಮನ ಆಗಿರೋ, ನೀವು ಆಗಲೇ ಹೇಳಿದ್ರಿ 2 ವರ್ಷದ ಮೊದಲೇ ಅದು ಆಗಿತ್ತು. ಮತ್ತೆ ಹೊಸ ಬಿಷಪರು
ದೇವರ ಅನುಗ್ರಹದಲ್ಲಿ ಆಗಬೇಕು ಅಂತ. ಅದು ಆಡಳಿತಾತ್ಮಕವಲ್ಲ, ದೇವರ ಅನುಗ್ರಹದ, ಆ ದೇವರ ಅನುಗ್ರಹ ಬರುವವರೆಗೆ ಇವರನ್ನು ತಾತ್ವಿಕವಾಗಿ ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತಾರೆ. ಆಗ ಈಗ ಆ ದೇವರ ಅನುಗ್ರಹ ಆಗಿದೆ ಮತ್ತು ಪೀಟರ್ ಪೌಲ್ ಸಲ್ಡಾನ್ ಅವರು ಬಿಷಪ್ರಾಗಿ ನೇಮಕ ಆಗಿದ್ದಾರೆ. ಎಸ್ ಫಾದರ್, ಇಲ್ಲಿ 22 ವರ್ಷಗಳ ಅಂತಂದು ಹೇಳಿದ್ರೆ ಕಳೆದ 22 ವರ್ಷದ ಹಿಂದೆ ಹೋದರೆ ಮತ್ತು ಅಲ್ಲಿಂದ ಇಲ್ಲಿವರೆಗಿನ ಬೆಳವಣಿಗೆಗಳು ಬಹಳ ಏರುಪೇರು. ಅದು ಶೈಕ್ಷಣಿಕವಾದಂಥ ಬೆಳವಣಿಗೆಗಳಾಗಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದ್ದಿರ್ಬೋದು. ಆಮೇಲೆ ಬೇರೆ ಬೇರೆ ಆದಂಥ ಧಾರ್ಮಿಕ ಮತ್ತು ರಾಜಕೀಯ ಸ್ಥಿತ್ಯಂತರಗಳು ಕೂಡ, ಇವೆಲ್ಲವನ್ನು ನಿಭಾಯಿಸೋದು ಅಂದರೆ ಬಹಳ ಕಷ್ಟ ಅಂತ ಅನ್ನುವಂಥದ್ದು ಏನು ಹೇಳ್ತೀರಿ? ಒಬ್ಬ ಧರ್ಮಾಧ್ಯಕ್ಷರೆಂದರೆ ಒಂದು ಧರ್ಮ ಪ್ರಾಂತ್ಯಕ್ಕೆ ಅವರೇ ಸರ್ವಸ್ವ. ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ, ಕಥೋಲಿಕ ಧರ್ಮಸಭೆಯ ಧಾರ್ಮಿಕ ಕ್ಷೇತ್ರದಲ್ಲಿ ಧರ್ಮಾಧ್ಯಕ್ಷರು ಅತ್ಯಂತ ಸರ್ವಶ್ರೇಷ್ಠರು. ಅಂದರೆ ಅವರು ನಮ್ಮ ಯೇಸು ಸ್ವಾಮಿಯ 12 ಜನ ಶಿಷ್ಯರಿರ್ತಾರಲ್ಲ, ಅವರ ಹುದ್ದೆಯನ್ನು ಅಲಂಕರಿಸುವಂತ ಅದು ಹುದ್ದೆ. ಈ ಯೇಸು ಸ್ವಾಮಿಯ ಶಿಷ್ಯರ ಜಾಗದಲ್ಲಿರುವಂಥ ಒಂದು ಧರ್ಮಾಧ್ಯಕ್ಷರು ತಮ್ಮ ಅಧೀನದಲ್ಲಿರುವ ಪ್ರತಿಯೊಬ್ಬ ಒಂದು ವಿಶ್ವಾಸಿಯ ಒಂದು ಜೀವನವನ್ನು ಉತ್ತಮವಾಗಿಸಲು ಅವರು ಶ್ರಮ ಪಡುತ್ತಾರೆ. ಈ ನಮ್ಮ ಧರ್ಮಸಭೆಯ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಅತಿ ವಂದನೀಯ ಅಲೋಷಿಯಸ್ ಪಾಲ್ ಡಿಸೋಜರ್ ಅವರು 22 ವರ್ಷದಿಂದ ಅಂಥದ್ದನ್ನೇ ಒಂದು ಕಾರ್ಯವನ್ನು ಈ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಮಾಡಿದ್ದಾರೆ. ಅವರ ಒಂದು ಧ್ಯೇಯವಾಕ್ಯ ಕೊಂಕಣಿಯಲ್ಲಿ ಹೇಳುವುದಾದರೆ ಜೇಸು ಚಾಮೋ ವಾಳ್ಮೋಗಾನ್, ಕನ್ನಡದಲ್ಲಿ ಹೇಳುವುದಾದರೆ ಯೇಸುವಿನ ಕರುಣಾಮಯಿ ಪ್ರೀತಿಯಿಂದ ತಮ್ಮ ಸೇವೆಯನ್ನು 22 ವರ್ಷದಿಂದ ಅವರು ಸಲ್ಲಿಸಿದ್ದಾರೆ. ಯೇಸು ಸ್ವಾಮಿ ಒಂದು ಧ್ಯೇಯವಾಕ್ಯ ಪರರನ್ನು ಪ್ರೀತಿಸು ಅಂತ ಒಂದು ಧ್ಯೇಯವಾಕ್ಯವನ್ನು ತನ್ನ ಜೀವನದಲ್ಲಿ ಮುಡಿಪಾಗಿಟ್ಟು ಅದನ್ನು ಕರಗಿಸಿ ಅದನ್ನು ಅದನ್ನು ಪಾಲಿಸಿದಂಥ ಒಂದು ಧರ್ಮಾಧ್ಯಕ್ಷರೆಂದರೆ ನಮ್ಮ ಅಲೋಷಿಯಸ್ ಪಾಲ್ ಡಿಸೋಜರ್. ಅವರ ಒಂದು ಜೀವನದಲ್ಲಿ ಪ್ರತ್ಯೇಕವಾಗಿ ನಾನು ಸುಮಾರು ಒಂದು 18 ವರ್ಷದಿಂದ ಅವರನ್ನು ನೋಡ್ತಾ ಇದ್ದೇನೆ. ನಾನು 2000 ವರ್ಷದಲ್ಲಿ ನಾನು ಸೆಮಿನರಿಗೆ ಜಾಯಿನ್ ಆದೆ ಫಾದರ್ ಆಗಲಿಕ್ಕೆ. 2000 ವರ್ಷದಲ್ಲಿ ಅವರನ್ನು ಭೇಟಿಯಾದಾಗ 18 ವರ್ಷದ ಹಿಂದೆ ಅವರನ್ನು ಭೇಟಿಯಾದಾಗ ನನಗೆ ಹೆದರಿಕೆ ಆಗಿತ್ತು ಅವರನ್ನು ಮೊದಲು ನೋಡುದು ನಾನು ಅವತ್ತು. ಆದರೂ ಸಹ ನಾನು ಅವಾಗ ಸಣ್ಣದಾಗಿದ್ದೆ. ಅವರಲ್ಲಿ ಮಾತಾಡುವಾಗ ಒಂದು ಪ್ರೀತಿಯಿಂದ ಕರುಣೆಯಿಂದ ಮಾತಾಡಿ ಅವರು ಪ್ರೋತ್ಸಾಹಿಸಿ ನನ್ನನ್ನು ಈ ಮಂಗಳೂರು ಧರ್ಮ ಪ್ರಾಂತ್ಯಕ್ಕೆ ಸೇರಿಸಿದರು. ಆವತ್ತಿನಿಂದ ಇವತ್ತಿನವರೆಗೂ ಅವರು ನಿರಂತರ ಉತ್ತೇಜವನ್ನು ಕೊಟ್ಟಿದ್ದಾರೆ. ಅವರ ಜೀವನದಲ್ಲಿ ನಾನು ನೋಡಿದಂಥ ಕೆಲವು ಮಹತ್ತರ ವಿಷಯಗಳು ಅಂದರೆ ತುಂಬಾ ಸಾದ ವ್ಯಕ್ತಿ ಅವರು. ಈಸ್ ಎ ಸಿಂಪಲ್ ಮ್ಯಾನ್, ಸರಳ ವ್ಯಕ್ತಿ. ನಾನು ಅವರಲ್ಲಿ ಯಾವತ್ತೂ ಕೋಪಗೊಂಡಿದ್ದನ್ನು ನೋಡಲಿಲ್ಲ. ಎಷ್ಟೋ ವಿಷಯ ಅವರು ಕೇಳಿರಬಹುದು, ಎಷ್ಟೋ ವಿಷಯ ತಿಳಿದಿರಬಹುದು. ಆದರೂ ಸಹ ಒಂದು ಪ್ರೀತಿಯಿಂದ ಮಗನಾಗೆ, ತಮ್ಮನಾಗೆ, ಗೆಳೆಯನಾಗೆ ಅವರು ಒಂದು ಮಾತಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ, ಸಪೋರ್ಟ್ ಕೊಡ್ತಾರೆ. ಆವಾಗ ನಾವು ನಮ್ಮ ಕೆಲಸಗಳನ್ನು ಮಾಡಲು ನಮಗೆ ಖಂಡಿತವಾಗಿಯೂ ಪ್ರೇರಣೆ ಸಿಗ್ತದೆ. ಅವರ ಜೀವನದಲ್ಲಿ ಬಡವರ ಕಾಳಜಿ ಅವರಿಗೆ ತುಂಬಾ. ಮನೆ ಅತಿ ವಂದನೀಯ ಬಿಷಪ್ ಅಲೋಷಿಯಸ್ ಪಾಲ್ ಡಿಸೋಜ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಫಾದರ್ ನಮಸ್ತೆ. ಮತ್ತೆ ಕೇಳ್ತಾ ಇದ್ದಲ್ಲ ಫಾದರ್, ಅಂದ್ರೆ ಸುದೀರ್ಘ 22 ವರ್ಷಗಳ ತಮ್ಮ ಸೇವೆ, 2 ವರ್ಷಗಳ ಹಿಂದೆ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು. ಈ ಅವಧಿಯ ತಮ್ಮ ಸೇವೆಯ ಈ ಒಂದು ಸಂದರ್ಭದಲ್ಲಿ ಬಹಳ ನೆನಪಿನಲ್ಲಿಟ್ಟುಕೊಳ್ಳಬಹುದಾದಂತ ಒಂದಷ್ಟು ಸಂದರ್ಭಗಳು ಅದು ಬಂದಿದ್ದಾವ. ಏನ್ ಅನಿಸಿದೆ ಈ ಸಂದರ್ಭ ಅಂತ? ಈ ನನ್ನ ಈ 22 ವರ್ಷಗಳ ಕಾಲದಲ್ಲಿ ನನಗೆ ವಿಶೇಷವಾಗಿ ಏನಂದ್ರೆ, ನಾನು ಅತಿ ಬಡವರಲ್ಲಿ ಬಹಳ ಕಾಳಜಿ ತೋರಿದ್ದು ನನಗೆ ಬಹಳ ಸಂತೋಷ ಆಗ್ತದೆ. ಅದು ಅಂದ್ರೆ ಬಡವರ ಸ್ಥಿತಿಗತಿಗಳನ್ನು ನಾನು ಅರಿತು ಕಡು ಬಡವರಿಗೆ ಮನೆ ಕಟ್ಟಲು ಸಹಾಯ ಮಾಡಿದ್ದೇನೆ. ಕಷ್ಟದಲ್ಲಿ ಇದ್ದ ಆಸ್ಪತ್ರೆ ಅಲ್ಲಿ ಇದ್ದವರಿಗೆ ಅಂದ್ರೆ ಹಾರ್ಟ್ ಪ್ರಾಬ್ಲಮ್, ಮತ್ತೆ ಕಿಡ್ನಿ ಪ್ರಾಬ್ಲಮ್, ಮತ್ತೆ ಕ್ಯಾನ್ಸರ್, ಈ 3 ವಿಶೇಷ ತರದ ರೋಗಗಳಿಗೆ ನಾನು ಒಂದು ಫಂಡ್ ಕೂಡ ಸ್ಥಾಪನೆ ಮಾಡಿದ್ದು.
ಅದೇ ಬಡವರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಬಡ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ನಾನು ಫಂಡ್ ವಿಶೇಷವಾಗಿ ನಮ್ಮ ಚರ್ಚ್ಗಳಲ್ಲಿ ಫಂಡ್ ತಯಾರು ಮಾಡಲಿಕ್ಕೆ ಓಪನ್ ಮಾಡಲಿಕ್ಕೆ ಅವರಿಗೆ ನಾನು ಎನ್ಕರೇಜ್ ಮಾಡಿದ್ದೇನೆ. ಬಡವರಲ್ಲಿ ನನಗೆ ವಿಶೇಷವಾಗಿ ಕಾಳಜಿ ಕೊಟ್ಟದ್ದು ನನಗೆ ನೆನಪರ್ತದೆ. ಅದು ನನ್ನ ಒಂದು ವಿಶೇಷವಾದ ಸಂತೋಷದ ಒಂದು ಸಂಗತಿ. ಅದಲ್ಲದೆ ಇದರಲ್ಲಿ ನಾನು ಎಲ್ರಿಗೆ ನನ್ನ ಅಕ್ಕ ಅಣ್ಣ ಆ ಒಂದು ಮನೋಭಾವದಿಂದ ಎಲ್ಲರಲ್ಲಿ ನನ್ನ ಕ್ರೈಸ್ತ ಸಮುದಾಯ ಮಾತ್ರ ಅಲ್ಲ, ಇತರ ಸಮುದಾಯದವರೆಗೂ ನಾನು ಅಷ್ಟೇ ಪ್ರೀತಿಯಿಂದ ನೋಡಿದ್ದೇನೆ. ಇದು ನನ್ನ ಧರ್ಮದ ಫೌಂಡರ್ ಯೇಸು ಸ್ವಾಮಿಯವರ ಆ ಒಂದು ಬೋಧನೆ ನಮ್ಗೆ ನಿನ್ನನ್ನು ಪ್ರೀತಿಸಾಗಿ ಪರರನ್ನು ಪ್ರೀತಿಸು. ಅದನ್ನು ನಾನು ಆದಷ್ಟು ಮಟ್ಟಿಗೆ ನಾನು ಅದನ್ನು ಜೀವಿಸಲಿಕ್ಕೆ ಪ್ರಯತ್ನಿಸ. ಅದಕ್ಕಾಗಿ ನಾನು ಎಲ್ಲರೂ ನನಗೆ ಕರೆದಾಗ ಅವರ ಕರೆಗೆ ನಾನು ಒಕ್ಕಟ್ಟು ಹೋಗಿದ್ದೇನೆ. ಅವರಲ್ಲಿ ನಾನು ಬೆರೆತು ಅವರ ಕಾರ್ಯಕ್ರಮಗಳಲ್ಲಿ ನಾನು ಹಾಜರಾಗಿದ್ದೇನೆ. ಅದರ ಮುಖಾಂತರ ನಾವೆಲ್ಲರೂ ಒಬ್ಬರು ಇನ್ನೊಬ್ಬರು ಅಣ್ಣ ತಂಗಿಯರೆಂದು ಆ ಒಂದು ಫಾದರ್, ಇಲ್ಲಿ ತಮ್ಮ ಅವಧಿಯಲ್ಲಿ ಬಹುಶಃ ಸೌಹಾರ್ದತೆಗೆ ಧಕ್ಕೆ ಬರುವಂತಹ ಸಂದರ್ಭಗಳಲ್ಲಿ ಎಲ್ಲಾ ಸಮುದಾಯಗಳ ಜೊತೆಗೆ ಒಂದು ಸಂಬಂಧವನ್ನ ಬೆಸೆದುಕೊಳ್ಳುವಂತಹ ಸಂಬಂಧಗಳನ್ನ ಗಟ್ಟಿ ಮಾಡುವಂತ ಪರಿಸ್ಥಿತಿಗಳು, ಆ ಸಂದರ್ಭಗಳು ಎದುರು ಬಂದಾಗ ಬಹುಶಃ ತಾವು ನಿರ್ವಹಿಸಿದಂತ ರೀತಿ ಇದು ಬಹುಶಃ ಇದು ಯಾವತ್ತಿಗೂ ನೆನಪಿಟ್ಟುಕೊಳ್ಳಬಹುದಾದಂತ ಒಂದು ವಿಷಯ ಕೂಡ ಹೌದು ಅಂತ ಅನ್ನುವಂಥದ್ದು. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಅಂತ ಸಂದರ್ಭದಲ್ಲಿ ನಾನು ನನ್ನ ಸಮಾಜಕ್ಕೆ ನಾನು ಹೇಳಿದಿಷ್ಟೇ, ನಮ್ಗೆ ಕಷ್ಟ ವಿವಿಧ ರೀತಿಯಲ್ಲಿ ಬರ್ತದೆ. ಈ ಒಂದು ಇಂತಹ ಒಂದು ಪರಿಸ್ಥಿತಿ ಬಂದಾಗ ನಾವು ಅವರಿಗೆ ರಿಟಾಲಿಯೇಷನ್ ಮಾಡಬಾರ್ದು. ಯಾಕಂದ್ರೆ ನಾವು ನಮ್ಮ ಧರ್ಮದ ಪ್ರಕಾರ ನಿನ್ನನ್ನು ಒಬ್ಬರು ನಿನಗೆ ನೋಯಿಸಿದರೆ ಅವರನ್ನು ಪ್ರೀತಿಸು, ಒಂದು ಕೆನ್ನೆಗೆ ಕೊಟ್ಟರೆ ಇನ್ನೊಂದು ಕೆನ್ನೆಯನ್ನು ತೋರಿಸು. ಅದರಿಂದ ಅಂತಹ ಮನೋಭಾವದಿಂದ ನಾವು ಇರ್ಬೇಕು. ಮತ್ತು ಆ ಒಂದು ಟೀಚಿಂಗ್ ಅಂಥದ್ದನ್ನು ನಾನು ನಮ್ಮ ಸಮಾಜಕ್ಕೆ ನಾನು ಹೇಳಿದ್ದೇನೆ. ಅಂಥದ್ದನ್ನು ನಾನು ಜನರಿಗೆ ಆ ಒಂದು ಮನೋಭಾವದಿಂದ ಜೀವಿಸಲು ನಾನು ಅವರಿಗೆ ಮುಂದಾಳತನವನ್ನು ತೆಗೆದುಕೊಂಡಿದ್ದೆ. ಆದ್ದರಿಂದ ನಮ್ಮ ಸಮಾಜದಲ್ಲಿ ಕೆಲವರಿಗೆ ಈ ಅಂಥ ಒಂದು ಪರಿಸ್ಥಿತಿ ಬಂದಾಗ ನಾವು ರಿಟಾಲಿಯೇಷನ್ ಮಾಡಲಿಲ್ಲ. ನಿಮ್ಗೆ ಗೊತ್ತಿದೆ, 2008ರಲ್ಲಿ ನಮ್ಗೆ ಬಹಳ ಒಂದು ಕಷ್ಟ ಬಂತು. ಆಗ 1 ವರ್ಷದ ನಂತರ ನನ್ನಲ್ಲಿ ಅನೇಕ ಪತ್ರಕರ್ತರು ಬಂದರು. ಈ 1 ವರ್ಷ ಆಗ್ತಲ್ಲ, ನೀವು ಅದರ ವಿಷಯ ಏನು ಹೇಳ್ತೀರಿ? ಆ 1 ವರ್ಷ ನಮ್ಮ ಸೆಲೆಬ್ರೇಷನ್ ಅಂದ್ರೆ ನಾನು ಹೇಳಿದ್ದೇನೆ, ನಮ್ಮ ಪ್ರಾರ್ಥನಾ ಚರ್ಚ್ನಲ್ಲಿ ಹೋಗಿ 1 ವರ್ಷ ನಮಗೆ ದೇವರು ಕಾಪಾಡಿದ್ದಕ್ಕೆ ದೇವರಿಗೆ ನಾವು ಕೃತಜ್ಞತೆ ಕೊಟ್ಟು, ಅವರಲ್ಲಿ ಯಾರು ನಮಗೆ ಕಷ್ಟ ಕೊಟ್ಟಿದ್ದಾರೋ, ಉಪದ್ರ ಕೊಟ್ಟಿದ್ದಾರೋ ಅವರಲ್ಲಿ ಪ್ರಾರ್ಥಿಸಬೇಕು ಅಂತ ನಾನು ಹೇಳಿದೆ. ಅವರಿಗೆ ಪ್ರಾರ್ಥಿಸಬೇಕು ಅಂತ ಹೇಳಿದ್ದಾರೆ. ಎಸ್ ಫಾದರ್, ಮುಂದೆ ಬಹುಶಃ ತಾವು ಬಹಳ ನಿರೀಕ್ಷೆ ಇಟ್ಟುಕೊಂಡಿರುವಂತದ್ದು, ಇಂಥದ್ದು ಆಗಬೇಕು, ಇಂಥದ್ದು ಮಾಡಬೇಕಾಗಿತ್ತು ಅಂತ ಅನ್ನುವಂಥದ್ದು ಬಹುಶಃ ಮುಂದಿನ ಬಿಷಪ್ ಅವರಲ್ಲಿ ತಾವು ನಿರೀಕ್ಷೆ ಮಾಡ್ತಾರೇನು? ಆದ್ರೆ ಅಂತ ನಿರೀಕ್ಷೆ ಮಾಡಿದ್ದದ್ದು ಅದು ಮಾಡದೆ ಹೋಗ್ಲಿಕ್ಕೆ ಸಾಧ್ಯ ಆದದ್ದು, ಇದು ಇಂಥದ್ದು ಆಗಬೇಕು ಅಂತ ಅನ್ನುವಂಥದ್ದು ಇದೆಯಾ ಫಾದರ್? ಹೇಗೆ? ಕ್ಲಿಯರ್ ಇಲ್ಲ. ಈಗ ತಾವು ಬಹಳ ನಿರೀಕ್ಷೆ ಇಟ್ಟುಕೊಂಡಿದ್ದಂತ ಒಂದು ಕೆಲಸ ತಾವು ಮಾಡಬೇಕಾಗಿತ್ತು ಅಂತ ಅನ್ನುವಂಥದ್ದು ಅದೇನಾದ್ರೂ ಬಾಕಿ ಉಳಿದಿದ್ಯಾ, ಅಥವಾ ಮುಂದಿನ ಬಿಷಪ್ ಅವರಲ್ಲಿ ತಾವು ನಿವೇದಿಸಿಕೊಳ್ಳುವಂಥದ್ದು ಹೀಗೆ ಆಗಬೇಕು ಅಂತ ಅನ್ನುವಂಥದ್ದು ಅದೇನಾದ್ರೂ ಇದೆಯಾ ಫಾದರ್? ಇಲ್ಲ, ನಾನು ನನ್ನ ಸಮಾಜಕ್ಕೆ ಏನು ಅಗತ್ಯ ಇದೆಯೋ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಿದ್ದೇನೆ. ಅದರಿಂದ ಇದು ಬಾಕಿ, ಅದು ಬಾಕಿ ಇತ್ತು, ಇದು ನನ್ನ ಮಾರ್ಗಿತ್ತು, ಮಾಡಿಲ್ಲ ಎಂಬುದಾಗಿಲ್ಲ. ನಾನು ನಮ್ಮ ಹೈಯರ್ ಎಜುಕೇಶನ್ಗೆ ನಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದೇನೆ. ಇಂಜಿನಿಯರಿಂಗ್ ಕಾಲೇಜ್ ನಾನು ಸ್ಟಾರ್ಟ್ ಮಾಡಿದ್ದೇನೆ, ಮೆಡಿಕಲ್ ಕಾಲೇಜ್ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಅದರಿಂದ ನಮ್ಮ ಸಮಾಜಕ್ಕೆ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಅವರು ಮೇಲೆ ಬರಲು ಏನೆಲ್ಲ ಅಗತ್ಯ ಇದೆಯೋ ಅದನ್ನು ನಾನು
ಆದಷ್ಟು ಮಟ್ಟಿಗೆ ಪೂರೈಸಿದ್ದೇನೆ. ಅದರಿಂದ ಇದೊಂದು ಬಾಕಿ ಇದೆ, ಅದನ್ನು ಮಾಡಬೇಕಿತ್ತು ಆ ಒಂದು ಅಂತ ಒಂದು ತರದ ಬೇಜಾರು ಇದೆಲ್ಲ ನನಗಿಲ್ಲ. ನಿರೀಕ್ಷೆ ಆಗ್ಬೇಕಿತ್ತು, ಆಗ್ಲಿಲ್ಲ ಎಂಬುದು ಅದೊಂದಿಲ್ಲ. ಓಕೆ ಫಾದರ್, ಮುಂದಿನ ದಿನಗಳನ್ನ ತಾವು ಹೇಗೆ ಕಳಿಬೇಕು ಅಂತಿದ್ದೀರಿ? ಯಾವ ರೀತಿಯಲ್ಲಿ ಕಳಿಬೇಕಿತ್ತು ಅಂತಿದ್ದೀರಿ? ಯಾವತ್ತೂ ಒಂದು ಪದ ಅಥವಾ ಯಾವುದೇ ಒಂದು ಪದವಿಗಳು ಯಾವತ್ತೂ ಮನುಷ್ಯನಿಗೆ ಮುಖ್ಯ ಅಲ್ಲ ಅಂತ ಅನ್ನೋದು ತಾವು ಹೇಳ್ತೀರಿ. ತಾವು ಯಾವ ರೀತಿಯಲ್ಲಿ ಅದನ್ನು ಇದು ಮಾಡಬೇಕು ಅಂತಿದ್ದೀರಿ ಫಾದರ್? ಮುಂದಿನ ದಿನಗಳು ನಾನು ನಿವೃತ್ತಿ ಜೀವನ ನಾನು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ನಾನು ಧರ್ಮದಲ್ಲಿದ್ದವನು. ಅದರಿಂದ ಅನೇಕ ಸಲ ನಾನು ಪ್ರಾರ್ಥನೆ ಮಾಡಬೇಕಿತ್ತು, ಅದು ಆಗಲಿಲ್ಲ ಎಂಬ ಆ ಒಂದು ಇದು ನನಗೆ ಬರ್ತದೆ. ಅದನ್ನು ನಾನು ಪ್ರಾರ್ಥನೆ ಮಾತ್ರವಲ್ಲ, ನಾನು ನನ್ನ ಆದಷ್ಟು ಮಾತ್ರ ಸೇವೆ ಆಗಲಿ, ಇತರರಿಗೆ ಯಾವ ರೀತಿಯಲ್ಲಿ ನನಗೆ ಸಹಾಯ ಮಾಡಲಿಕ್ಕೆ ಆಗ್ತದೋ ಅದನ್ನು ನಾನು ಮಾಡಲು ಇಚ್ಛಿಸಿದ್ದೇನೆ. ಧನ್ಯವಾದಗಳು. ಮತ್ತು ನಮ್ಮ ಧರ್ಮದ ವಿಷಯ ಜನರಿಗೆ ಬೋಧನೆ ಕೊಡುವುದಾಗಬಹುದು ಅಥವಾ ಇತರರಿಗೆ ಏನಾದರೂ ವಿಷಯದಲ್ಲಿ ಬುದ್ಧಿವಾದ ಹೇಳಬೇಕು, ಡೈರೆಕ್ಷನ್ ಕೊಡ್ಲಿಕ್ಕೆ ಬೇಕು, ಅದೆಲ್ಲವನ್ನು ನಾನು ಮಾಡಲು ಯಾವಾಗಲೂ ಸಿದ್ಧನಿದೆ ಅಂತ ನಾನು ಅವರಿಗೆ ಹೇಳುವುದು. ಎಸ್ ಫಾದರ್, ಧನ್ಯವಾದಗಳು ಫಾದರ್, ವಂದನೆಗಳು ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಮಾತಿಗೆ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು ಫಾದರ್. ಎಸ್, ನಾನು ಬಹುಶಃ ಮುಂದೆ ಒಂದಷ್ಟು ಮಾತುಗಳು ಮಾಡಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಒಂದು ಸಣ್ಣ ವಿರಾಮದ ಬಳಿಕ ಮತ್ತೆ ಈ ಸಂವಾದ. ವಂದನೆಗಳು. ರೆವರೆಂಡ್ ಬಿಷಪ್ ಅಲೋಷಿಯಸ್ ಪೌಲ್ ಡಿಸೋಜಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಫಾದರ್, ಹೇಳ್ತಾ ಇದ್ರಿ ನನಗೆ ಈ ಸ್ವಲ್ಪ ಪ್ರಕ್ರಿಯೆ ಬಗ್ಗೆ ಕೂಡ ಬೇಕು, ಯಾವ ರೀತಿಯಲ್ಲಿ ಇದು ಪ್ರೋಸೆಸ್ ನಡೀತದೆ ಅಂತ. ಮುಂಚೆ ಒಂದು ಬಿಷಪ್ರ ಬಗ್ಗೆ ಎರಡು ಮಾತುಗಳನ್ನು ಹೇಳ್ತೇನೆ. ಬಿಷಪ್ರು ಹೇಳಿದ್ರು ಅವರ ಮಾತಲ್ಲಿ ಬಡವರ ಬಗ್ಗೆ ವಿಶೇಷ ಕಾಳಜಿ ಇದೆ, ಪ್ರೀತಿ ಇದೆ ಅಂತ. ಅದು ಖಂಡಿತವಾಗಿ ಅವರ 22 ವರ್ಷದ ಸೇವೆಯಲ್ಲಿ ಸಾರ್ಥಕವಾಗಿದೆ. ಯಾಕೆಂದ್ರೆ ಬಡವರ ಬಗ್ಗೆ ಪ್ರೀತಿ, ವಿಶ್ವಾಸ ಮತ್ತು ವಿಶೇಷವಾಗಿ ಕಾಳಜಿ ಇಟ್ಟು ಒಂದು ಕೆಲವು ಯೋಜನೆಗಳನ್ನು ನಾವು ಮಾಡಿದ್ರು. ಪ್ರತ್ಯೇಕವಾಗಿ ಬಡ ರೋಗಿಗಳ ಚಿಕಿತ್ಸೆಗೆ ಒಂದು ಚಿಕಿತ್ಸಾ ನಿಧಿಯನ್ನು ಅವರು ಸ್ಥಾಪಿಸಿದ್ರು. ಪ್ರತ್ಯೇಕ ಹೃದಯದ ಕಾಯಿಲೆ, ಕಿಡ್ನಿಯ ಕಾಯಿಲೆ ಮತ್ತೆ ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಹೇಳಿದ್ರು ಅವರು. ಒಂದು ವಿಶೇಷ ನಿಧಿಯನ್ನು ಅವರು ಸ್ಥಾಪಿಸಿದ್ರು. ಹಾಗೇನೆ ಮನೆಗಳಿಲ್ಲದ ಜನರಿಗೆ, ಬಡ ಜನರಿಗೆ ಮನೆಗಳ ನಿರ್ಮಾಣ ಕಾರ್ಯವನ್ನು ಅವರು ರೂಪಿಸಿದ್ರು. ಎಷ್ಟೋ 100 ಮನೆಗಳನ್ನು ಕಟ್ಟಿ ಅವರು ಕೊಟ್ಟಿದ್ದಾರೆ. ಅವು ಇವತ್ತು ಆ ಬಡ ಜನರು ಆ ಮನೆಯಲ್ಲಿ ವಾಸಿಸಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಫಾದರ್, ಒಂದು ನಿಮಿಷ, ಅಲ್ಲಿ ನಮ್ಮ ಜೊತೆಗೆ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಹರಿಕೃಷ್ಣ ಪುನರೂರು ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ ಸರ್. ನಮಸ್ಕಾರ. ಬಹುಶಃ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಬಿಷಪ್ ಅವರನ್ನ ತಾವು ಭೇಟಿ ಆಗ್ತಾ ಇದ್ದವರು, ಅವ್ರ ಬಗ್ಗೆ ತಿಳಿದುಕೊಂಡವರು. ಈ ಸಂದರ್ಭದಲ್ಲಿ ಸುದೀರ್ಘ 22 ವರ್ಷಗಳ ಅವಧಿಯನ್ನ ಬಿಷಪ್ ಅವಧಿಯನ್ನ ಅವರು ಮುಗಿಸ್ತಾ ಇದ್ದಾರೆ. ಏನ್ ಹೇಳಿಕೆ ಬಯಸ್ತೀರಿ ಸರ್? ಒಳ್ಳೆಯ ಕೆಲಸ ಮಾಡಿಬಿಟ್ಟು ಸಮಾಜಕ್ಕೆ ಒಂದು ಗುರುತು ಬಂದ ವ್ಯಕ್ತಿ. ಸಮಾಜ ಸೇವೆ, ಧಾರ್ಮಿಕವಾಗಿ ಜೊತೆಗೆ ಸಮಾಜ ಸೇವೆಯನ್ನು ಮಾಡಿ ಸಮಾಜ ಜನಗಳು, ಜಾತ್ಯತೀತವಾಗಿ ಜನಗಳು ಅವರನ್ನು ಮೆಚ್ಚಿಕೊಂಡಿದ್ದಾರೆ. ಯಾರೇ ಒಂದು ಕಷ್ಟದಲ್ಲಿ ಹೋದ್ರು ಕೂಡ ಅವರಿಗೆ ಸಾಂತ್ವನ ಹೇಳಿ ಆಶೀರ್ವಾದ ಮಾಡಿ ಸಾಧ್ಯವಾದ ಸಹಕಾರ ನೀಡುತ್ತಾ ಬಂದವರು. ಅಂತ ಒಂದು ಮಹಾನ್ ವ್ಯಕ್ತಿಯ ಇವತ್ತು ಸಹಜವಾಗಿ ನಿವೃತ್ತರಾಗಿ ಹೊಸ ಬಿಷಪ್ರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಆದ್ರೆ ಇವರ ದಿವಸದಲ್ಲಿ ಆದಷ್ಟು ಕೆಲಸಗಳು ಸಾಧಾರಣ ನಾವು ನೆನೆಸ್ಲಿಕ್ಕೆ ಸಾಧ್ಯ ಅಲ್ಲ. ಅಂತ ಉತ್ತಮ ಕೆಲಸ ಮಾಡಿದ್ದಾರೆ. ಯಾವುದೋ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಈಗ ನಾವಂತ ಹೇಳಿ ಕಟ್ಟ ಜಾತೀಯವಾದಿಯಾಗಿ ಕೆಲಸ ಮಾಡುವುದಲ್ಲ, ಇವರು ಸಮಾಜದ ದೀನ ದಲಿತರ ಬಗ್ಗೆ ವಿಶೇಷವಾಗಿ ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದಾರೆ. ಆದ್ರಿಂದ ಇವರು ವಿಶ್ವಮಾನ್ಯರು. ಯಾಕೆಂದ್ರೆ ನಮ್ಮ ಜಿಲ್ಲಾ ಮಾನ್ಯರಲ್ಲ, ವಿಶ್ವಮಾನ್ಯರು. ಯಾಕೆಂತ ಹೇಳಿದ್ರೆ ಇವರ ಬಗ್ಗೆ ಪ್ರಚಾರ ಕೊಡುವ ಜನ ಇಲ್ಲದೆ ಇರಬಹುದು, ಆದ್ರೆ ಇವರು ನಿರಂತರವಾಗಿ ಸಮಾಜ ಸೇವೆ ಮಾಡಿದ್ರಿಂದ ಜನ ಇವರ ಬಗ್ಗೆ ವಿಶೇಷ ಆಸಕ್ತಿ ವಹಿಸ್ತಾರೆ. ದೇವರು ನೇರವಾಗಿ ಬಂದು ಆಶೀರ್ವಾದ ಮಾಡುವುದಿಲ್ಲ. ನಾವು ಗುರುವಿನ ಗುಲಾಮ ತನಕ ದೊರೆಯದನ್ನು ನಾವು ಗೊತ್ತು ಹೇಳ್ತೇವೆ. ಅದರಿಂದ ಇಂಥ ಗುರುಗಳ ಮುಖಾಂತರ ನಾವು ಸೇವೆ ಮಾಡ್ಲಿಕ್ಕೆ ನಮಗೊಂದು ಸ್ಫೂರ್ತಿ. ಅದರಿಂದ ಅವರ ಒಂದು ಆಶೀರ್ವಾದ ಬಲದಿಂದ ಸಮಾಜದಲ್ಲಿ ಒಳ್ಳೆಯ ಒಂದು ಸಮಾಜ ನಿರ್ಮಾಣ ಆಗಿದೆ. ಅದರಿಂದ ಜಾತ್ಯತೀತವಾಗಿ ಕೆಲಸ ಮಾಡಿದ್ರಿಂದ ನಾನೊಂದು ಬ್ರಾಹ್ಮಣ ಅದು ನಾನು ಅವರನ್ನು ಮೆಚ್ಚಿಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಅವರು ಯಾವುದೇ ಭೇದ ಭಾವ ಇಲ್ಲದೆ ನಮಗೆ ಸಹಕಾರ ಮಾಡಿದವರು. ನಾವು 100 ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಇದ್ದವರು. ಅಂದಾಗ ಕರೆದು ಮಾತನಾಡಿಸುವಂತ ಒಂದು ಸೌಜನ್ಯ ಅವರಲ್ಲಿದೆ. ಅಂತ ಒಂದು ಮಹಾನ್ ವ್ಯಕ್ತಿ ಇವತ್ತು ನಿವೃತ್ತರಾಗಿದ್ದಾರೆ. ಯಾಕೆಂದ್ರೆ ಅವರ ಮತ ಇದರಲ್ಲಿ ಆ ರೀತಿ ಇರಬಹುದು. ಆದ್ರೆ
ಅವರ ನಿವೃತ್ತರೇ ನೋಡಿದ್ರೆ ಆರೋಗ್ಯವಾಗಿದ್ದಾರೆ. ಹೌದು. ಅವರ ಮುಖ ಇನ್ನೂ ಸ್ವಲ್ಪ ವರ್ಷ ಇರ್ತಿದ್ರೆ ಇನ್ನೂ ಉತ್ತಮ ಕೆಲಸ ಸಮಾಜಕ್ಕೆ ಆಗ್ತಿತ್ತು ಅವರಿಂದ. ಎಸ್ ಆದ್ರಿಂದ ದೇವರವರಿಗೆ ನೂರ್ಕಾಲ ಒಳ್ಳೆ ಆರೋಗ್ಯ ಕೊಟ್ಟು ಇನ್ನೂ ಸಮಾಜ ಸೇವೆ ಮಾಡೋ ಶಕ್ತಿಯನ್ನು ಇಲ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. Yes. ಹೊಸ ಬಿಷಪರು ಇದೇ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುವಂತಾಗಲಿ ಅಂತ ಹೇಳಿಕೊಂಡು ನಾನು ಆಶಿಸ್ತೇನೆ. ಎಸ್ ಸರ್, ಧನ್ಯವಾದಗಳು ಸರ್ ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು. ಫಾದರ್. ಹಾಗೆಯೇ ವಿಶೇಷವಾಗಿ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡು ಮಕ್ಕಳ ಅಭಿವೃದ್ಧಿಗೆ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ. ಹಾಗೆಯೇ ಯುವಜನರ ಏಳಿಗೆಗಾಗಿ ಪ್ರತ್ಯೇಕವಾಗಿ ಗುರುಗಳನ್ನು ನೇಮಿಸಿ ಅವರನ್ನು ತರಬೇತಿ ಯುವಜನರಿಗೆ ಒಂದು ಉತ್ತಮ ಮಾರ್ಗದರ್ಶನವನ್ನು ನೀಡಲು ಅವರು ತುಂಬಾ ಅವರ ಈ 22 ವರ್ಷದಿಂದ ಶ್ರಮಿಸಿದ್ದಾರೆ. ಹಾಗೇನೆ ಆಧ್ಯಾತ್ಮಿಕ ಒಲವು ಸಹಿತ ಅವರಲ್ಲಿ ಇತ್ತು. ಪ್ರತಿಯೊಂದು ಚರ್ಚ್ಗಳಲ್ಲಿ ಒಂದು ಆರಾಧನಾ ಕೋಣೆಯನ್ನು ಸ್ಥಾಪಿಸಿ ಅದರಲ್ಲಿ ಪ್ರತಿಯೊಬ್ಬರು ಒಂದು ಪ್ರಾರ್ಥನೆ ಮಾಡುವಂತ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಟ್ಟಂತ ಏಕಮಾತ್ರ ಬಿಷಪರು ನಮ್ಮ ಆಗಿದ್ದಾರೆ. ಹಾಗೇನೆ ವಿಶೇಷವಾಗಿ ಧ್ಯಾನಕೂಟಗಳನ್ನು ಏರ್ಪಡಿಸಿ ಜನರಿಗೆ ದೇವರ ವಾಕ್ಯವನ್ನು ದೇವರ ಕರುಣೆಯನ್ನು ಅನುಭವಿಸಲು ಪ್ರತ್ಯೇಕವಾಗಿ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಂತ ಒಂದು ಬಲಿಷ್ಠ ಆಧ್ಯಾತ್ಮಿಕ ಒಲವು ಹೊಂದಿದ್ದ ನಮ್ಮ ಬಿಷಪರು ಆಗಿದ್ದಾರೆ. ಹಾಗೆಯೇ ಸಾರ್ವಜನಿಕ ಹಿತಾಸಕ್ತಿ ನಾವು ಹೇಳಿದ್ದೇವೆ. ಈಗ ಹರಿಕೃಷ್ಣ ಪುನರು ಹೇಳಿದರು, ಅವರ ಪ್ರತ್ಯೇಕ ಧರ್ಮಕ್ಕೆ ಮೀಸಲ ಇರದೆ ಬೇರೆ ಧರ್ಮವರಿಗೂ ಅವರು ತುಂಬಾ ಸಹಾಯವನ್ನು ಮಾಡಿದ್ದಾರೆ. ಸೌಹಾರ್ದ ಸಂಬಂಧವನ್ನು ಸ್ಥಾಪಿಸಲು ಅವರು ಈ ಸಂದರ್ಭಗಳಲ್ಲಿ ಬೇರೆ ಬೇರೆ ಘಟನೆ ನಡೆದಾಗ ಕೂಡ ಅದರ ಸಾರಥ್ಯವನ್ನು ವಹಿಸಿದ್ದಾರೆ. ಈಗ ಅವರು 22 ವರ್ಷ ಮುಗಿದ ನಂತರ ಅವರು ನಿವೃತ್ತಿ ಹೊಂದುತ್ತಾರೆ. ಖಂಡಿತವಾಗಿ ನಮ್ಮ ಎಲ್ಲರಿಗೂ ಬೇಜಾರದ ಸಂಗತಿ. ನಾವು ಅವರ ಸೇವೆಯನ್ನು ಮಿಸ್ ಮಾಡ್ತೇವೆ. ಆದರೂ ಅನಿವಾರ್ಯವಾಗಿ ಅವರು ಈ ತಮ್ಮ ಹುದ್ದೆಯನ್ನು ತ್ಯಜಿಸಬೇಕಾಗ್ತದೆ. ಯಾಕಂದ್ರೆ 75 ವರ್ಷ ನಂತರ ಆ ಸ್ಥಾನದಲ್ಲಿ ನಿಲ್ಲಕ್ಕೆ ಇಲ್ಲ. ಅವರು 75 ವರ್ಷದ ನಂತರ ಅವರಿಗೆ ಗೊತ್ತು ಈ ಸಂದರ್ಭದಲ್ಲಿ ನಾನು ನಿವೃತ್ತಿ ಆಗುತ್ತೇನಂತ. ಅದರ ಮುಂಚೆ ಅವರು ತನ್ನ ನಂತರದ ಧರ್ಮಾಧ್ಯಕ್ಷರು ಯಾರಾಗಿರ್ಬೋದು ಎಂಬುದನ್ನು ಅರಿತು ಕೆಲವರ ಹೆಸರನ್ನು, ಒಂದು 2-3 ಹೆಸರನ್ನು ಅವರು ರೂಮಿಗೆ ಕಳಿಸ್ತಾರೆ. ಪೋಪ್ ಸ್ವಾಮಿ ಫಾದರ್, ನಾನು ಅದರ ಮುಂದೆ ಕೇಳ್ತೇನೆ, ನೀವು ಅದ್ರ ಹೇಳ್ಬೇಕಾದ್ರೆ ಪ್ರೊಸೆಸ್ ಹೇಗಿರ್ತದೆ. ಈ ಸಂದರ್ಭದಲ್ಲಿ ಒಬ್ಬ ಮಾಧ್ಯಮದ ವ್ಯಕ್ತಿಯಾಗಿ ನೀವು ನೋಡಿರುವಂಥದ್ದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧ, ಅದು ಸಾಧಕರನ್ನು ಸನ್ಮಾನಿಸುವಂಥದ್ದಾಗಿರಲಿ, ಬೇರೆ ಬೇರೆ ವಿಚಾರಗಳಲ್ಲಿ ಹೇಗೆ ಕಾಣ್ತೀವಿ? ಮಂಗಳೂರಿನ ಧರ್ಮಾಧ್ಯಕ್ಷರಂದರೆ ಎಲ್ಲ ಕಾರ್ಯಕ್ರಮಗಳಿಗೆ ಸಮಯದ ಪಾಲನೆಯಲ್ಲಿ ಹೋಗುವುದು. ಹೌದು. ಒಂದು 4 ಗಂಟೆಗೆ ನಿಮ್ಮ ಕಾರ್ಯಕ್ರಮ ಅಂದರೆ ಅವರು 4ಕ್ಕೆ 5 ನಿಮಿಷ ಇರುವಾಗ ಬರುವುದಿಲ್ಲ, ಬದಲಿಗೆ 4 ಗಂಟೆಗೇನೆ ಬರ್ತಾರೆ. ನೀವು ಯಾವುದೇ ಆಲೋಚನೆ ಇಲ್ಲದೆ ಬಿಷಪರು 4 ಗಂಟೆಗೆ ಬರ್ತಾರಂತ ಗ್ಯಾರಂಟಿ ಮಾಡಿಕೊಂಡು ಉಳಿದವರ ಆಗಮನಕ್ಕೆ ನಿರೀಕ್ಷೆ ಮಾಡಿದರೆ ಸಾಕಾಗ್ತದೆ. ಅಷ್ಟು ನಿಖರವಾಗಿ ಅವರು ಅಲ್ಲಿ ಹೋಗಿ ಸ್ವಲ್ಪ ಮೊದಲು ಬಂದರೆ ಎಲ್ಲೇ ಒಂದು ನಿಂತು ಮತ್ತೆ ಬಂದು, ಯಾಕಂದ್ರೆ ಆ ಕಾರ್ಯಕ್ರಮ ಮಾಡುವವರಿಗೆ ಎಂಬರಾಸ್ಮೆಂಟ್ ಆಗಬಾರ್ದು. ಬೇಗ ಬಂದವ್ರಿಗೆ ಇವ್ರಿಗೆ ಹೇಗೆ ಟ್ರೀಟ್ ಮಾಡೋದು ಹಾಗೆಲ್ಲ ಆಗಬಾರ್ದು. ಮತ್ತೆ ವಿವಿಧ ಸ್ವಾಮೀಜಿಗಳ ಒಟ್ಟಿಗೆ ಅವರು ಕೂತ್ಕೊಳ್ತಾ, ನನಗೆ ಅವರು KMR ಸ್ವಾಮೀಜಿಯವರು ಗೊತ್ತು, ಪೇಜಾವರ ಸ್ವಾಮೀಜಿಗಳು ಕಾರ್ಯಕ್ರಮದಲ್ಲಿ ಅವರು, ಮತ್ತೆ ನಮ್ಮ ಮುಸ್ಲಿಂ ಮುಲ್ಲಾ ಧರ್ಮಗುರುಗಳ ಒಟ್ಟಿಗೆ ಗೊತ್ತು. ಅವರ ಒಟ್ಟಿಗೆ ಕೂತ್ಕೊಳ್ಳುವಾಗ ಒಂದು ಆತ್ಮೀಯತೆಯಿಂದ ತಾವೇ ಮೊದಲು ಮಾತಾಡ್ತಾ ಒಂದು ಪ್ರಕ್ರಿಯೆ ಆರಂಭಿಸುವಲ್ಲಿ ಇವರು ಯಾವಾಗಲೂ ಅವರಿಗೂ ಹರಿಕೃಷ್ಣಪ್ಪನವರು ಹೇಳಿದಾಗೆ ಸ್ವಲ್ಪ ದಿನ ಹೋದ ಮೇಲೆ ಅವರಿಗೆ ಇವರು ರಿಸರ್ವ್ ಅಲ್ಲ ಎನ್ನುವುದು ಗೊತ್ತಾಗಿ ಅದೊಂದು ಎಕ್ಸ್ಚೇಂಜ್ ಆಫ್ ಐಡಿಯಾಸ್ ಆಗ್ತಾ ಇತ್ತು. ಸಂಬಂಧಗಳು ಬಹಳ ಒಳ್ಳೆದು, ಬೆಳೆಯುವುದು ಕೂಡ ಹಾಗೆ. ವರ್ಷಕ್ಕೊಮ್ಮೆ ನಾವು ಇಲ್ಲಿ ಕಳೆದ 5-6 ವರ್ಷದಿಂದ ಪತ್ರಕರ್ತರನ್ನೆಲ್ಲ 23 ಡಿಸೆಂಬರಿಗೆ ಒಂದು ಕರೆದು ಅವರು ಅಲ್ಲಿ ಕೇಕ್ ಕಟ್ ಮಾಡಿ, ಯಾಕಂದರೆ ಅವರು ಮೊದಲು ಸಂದೇಶ ಕೊಡಬೇಕು, ಇಡೀ ಕ್ರಿಸ್ಮಸ್ ಇದ್ದು ಎನ್ನುವುದು ನಮ್ಮ ಕಲ್ಪನೆ. ಅವರ ಹತ್ರ ಹೇಳಿ ನೀವು ಫಸ್ಟಿಗೆ ಸಂದೇಶ ಕೊಡಿ, ಮತ್ತೆಲ್ಲ ಚರ್ಚ್ಗಳಲ್ಲಿ ವಲಯಗಳಲ್ಲೆಲ್ಲ ಸಂದೇಶ ಕೊಡಲಿ, ನೀವು ಒಂದು ಸಂದೇಶ ಕೊಟ್ಟುಬಿಡಿ, ಈ ವರ್ಷದ ಸಂದೇಶ ಹೀಗೆ ಅಂತ. ಅದನ್ನು ಕೊಡುವಾಗ ಅವರೊಂದು ನಮಗೆ ಹೇಳಿದರು, ಹಾಗಾದರೆ ನಮ್ಮ ಸ್ವೀಟ್ಸ್ ಎಲ್ಲರಿಗೆ ಕೊಡಬೇಕಲ್ಲ ಪತ್ರಕರ್ತರಿಗೆ ಅಂತ. ಅವರು ಎಷ್ಟು ಅದರಲ್ಲೂ ವ್ಯವಸ್ಥೆ ಮಾಡಿದರೆ, ಫಾದರ್ ವಿಲಿಯಂ ಮೆನೇಜಸ್ ಅಂತ ಅವರ PRO ಆಗಿದ್ದರು ಇಲ್ಲಿವರೆಗೆ, ಇನ್ನು ಫಾದರ್ ವಿಜಯ್ ವಿಕ್ಟರ್ ಲೋಬ ಆಗ್ತಾರೆ. ಅವರು ಬೇಕ್ರಿಯಿಂದ ಸಾಧಾರಣ ಒಂದು 200-250 ರೂಪಾಯಿ ಕಾಸ್ಟ್ ಆಗುವಂಥ ಒಂದು ದೊಡ್ಡ ಕಟ್ಟಿನ ಒಂದು ಎಲ್ರಿಗೂ, ಮತ್ತೆ ಅವ್ರದ್ದೊಂದು ಕಂಡೀಷನ್,
ಪ್ರತಿಯೊಬ್ಬ ಪತ್ರಕರ್ತರಿಗೆ ನಾನೇ ಕೊಡುದು. ಹಾಂ ಹಾಂ ವರ್ಷಕ್ಕೊಮ್ಮೆ ಅವ್ರ ಹತ್ರ ಮಾತಾಡಬೇಕು ನಾನು. ಎಸ್ ಎಸ್ ಅವರು ಎಷ್ಟು ಕಷ್ಟಪಡ್ತಾರೆ ನನಗೆ ಗೊತ್ತು. ಯಾಕಂದ್ರೆ ನಮ್ದು ರಾಕೋಣೋ ಇದೆ ಪತ್ರಿಕೆ, ಹೌದು. ನಾವು ಜನವಾಹಿನಿ ಮಾಡಿದ್ದೆವು. ಅವ್ರು ಎಷ್ಟು ಕಷ್ಟಪಡ್ತಾರೆ ನನಗೆ ಗೊತ್ತು. ಆದ್ರಿಂದ ಅವ್ರ ಹತ್ರ ಪ್ರತಿಯೊಮ್ಮೆ ಹೀಗೆ ಮಾಡಿ ಅಂತ ಹೇಳಬೇಕು, ನನಗೆ ನನ್ನ ಕೈಯಿಂದಲೇ ಕೊಡಬೇಕು ಅಂತ ಅವ್ರ ಕಂಡೀಷನ್. ಅದನ್ನು ಮಾಡಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೆವು ಬಹಳ ಚೆನ್ನಾಗಿ. ಅದು ಎಷ್ಟು ಅಂದ್ರೆ ಅವರ ಮುಗ್ಧ ಮನಸ್ಸನ್ನು ಮೆಚ್ಚದ ಯಾವುದೇ ಪತ್ರಕರ್ತರಿಲ್ಲ. ಯಾವ ಟೈಮಲ್ಲಿ ಹೋದರೂ ಅವರಿಗೆ ಆ ಸಮಯದ ಪರಿವೆ ಇದ್ರಿಂದ ಅಥವಾ ಚರ್ಚಿಗೆ ಯಾರಾದರೂ ಪೂಜೆ ಇದ್ರಿಂದ ಏನಾದ್ರು ತೊಂದರೆ ಆಗ್ಬೋದು ವಿನ, ಇಲ್ಲದ್ರೆ ಅವರು ಅಷ್ಟು ಮುಗ್ಧ ಮನಸ್ಸಿಂದ ಅವರು ಪತ್ರಕರ್ತರಿಗೆ ಅಷ್ಟು ಎಸೆಸ್ ಆಗ್ತಾ ಇದ್ರು. ಮತ್ತೆ ಎಷ್ಟು ಸಮಯ, ಈಗ 75 ವರ್ಷ 77 ವರ್ಷ ಆದ್ರು, ಎಷ್ಟು ಸಮಯ ನೀವು ಒಂದು ಕಡೆಯಲ್ಲಿ ನಿಂತು ಅವರು ಸನ್ಮಾನ ಮಾಡ್ಲಿಕ್ಕೆ ಯಾರಾದ್ರೂ ಇದ್ರೆ ಪರವಾಗಿಲ್ಲ ನಾನು ನಿಲ್ತೇನೆ ಅಂತ ಹೇಳುವರು. ನನಗೆ ಸಾಕಾಯ್ತು, ಕೂತ್ಕೊಂಡು ಮಾಡ್ತೇನೆ. ಯಾವತ್ತೂ ಕೂತ್ಕೊಂಡು ಯಾರಿಗಾದ್ರೂ ಹಾನರ್ ಮಾಡೋದು ಅದನ್ನೆಲ್ಲ ಮಾಡಲೇ ಇಲ್ಲ. ಎಷ್ಟು ಹೊತ್ತು ಬೇಕಾದರೂ ದಿನದ, ಮತ್ತೆ ಅವರ ಧಾರ್ಮಿಕ ಶ್ರದ್ಧೆ ಎಷ್ಟಂದ್ರೆ ಹಿ ಈಸ್ ಎ ಗುಡ್ ಪ್ರೀಸ್ಟ್, ಪ್ಯಾಸ್ಟರ್. ಆಡಳಿತ ಬೇರೆನೇ ವಿಷಯ, ಒಂದು ಧರ್ಮಗುರುವಾಗಿ ಅವರು ಕನ್ಫೆಸ್ ಯಾರಾದರೂ ಬಂದ್ರೆ ಅವ್ರ ಹತ್ರ ಹೇಳಲಿಕ್ಕೆ ಬಂದ್ರೆ ಅವರು ಕೇಳುವ ಆ ಸ್ಥಿತಿಯಲ್ಲಿ ಕೂತ್ಕೊಳ್ಳುವ ರೀತಿ ನೋಡಿದ್ರೆ ಅವರ ಹತ್ರ ಅರ್ಧ ದುಃಖವೇ ಮರೆತು ಹೋಗಿ ಹೇಳಿದ್ದನ್ನು ಕೇಳಿ ಅದಕ್ಕೆ ಬೇಕಾಗುವ ಶಾಂತವನ್ನ ಹೇಳಿ ಕಳಿಸುವರು. ಅವರು ಆರಂಭಿಸಿದ ಎಲ್ಲ ಸಂಸ್ಥೆಗಳಲ್ಲಿ, ಹಲವು ಸಂಸ್ಥೆಗಳಲ್ಲಿ AC ಚೇಂಬರ್ಗಳಿವೆ ಆಡಳಿತ ಮಾಡಲಿಕ್ಕೆ. ಆದರೆ ಅವರದ್ದು ಒಂದು 2 ನಂಬರಲ್ಲಿ ತಿರುಗುವ ಮೇಲೆ ಫ್ಯಾನ್, ಒಂದು ಎಲ್ಲ ಕಿಟಕಿಗಳನ್ನು ಓಪನ್ ಒಂದು ಸಣ್ಣ ಚೇಂಬರ್ ಮತ್ತು ಪತ್ರಗಳ ರಾಶಿ, ಅದರ ನಡುವಿನಲ್ಲಿ ಕೂತ್ಕೊಂಡು ಪತ್ರಗಳನ್ನು ಬರೀತಾ ಎಲ್ಲ ಕೆಲಸ ಮಾಡ್ತಾ ಇರುವ ಸಾಧಾರಣದಿಂದ ಸಾಧಾರಣ ಒಬ್ಬ ಪ್ರೀಸ್ಟ್, ಒಬ್ಬ ಅವರು ಕೈಯಿಂದ ಪತ್ರಗಳನ್ನು ಬರೀತಾರೆ, ಈಗಲೂ ಉತ್ತರ ಬರೀತಾರೆ. ಅವ್ರು ನೋಡಿ, ನನಗೂ ಒಂದು ನೀವು ಪತ್ರ ಹಾಕಿದ್ರೆ ಇಂಥ ಒಂದು ಡೈರಿ ಮೇಂಟೈನ್ ಮಾಡ್ತಾರೆ ಸಣ್ಣದು. ನನಗೊಮ್ಮೆ ಅವರು ಕೊಟ್ಟದುಂಟು, ಇಂಥದ್ದು ಮೇಂಟೈನ್ ಮಾಡ ಇದ್ರೆ ನಿನ್ನ ವಾಟ್ಸ್ಆಪ್ ಗಿಟ್ಸ್ಆಪ್ ಎಲ್ಲ ನಾವೆಲ್ಲ ಈಗ ಮೊಬೈಲ್ ಅವರು ಪತ್ರ ಬರೀತಾರೆ, ಹ್ಯಾಂಡ್ ರೈಟ್ಗಳು ಮತ್ತೆ ನಿಮ್ಗೆ ಓದ್ಲಿಕ್ಕೆ ಆಗೋ ಚಂದ ಮಾಡಿ ಬರೀತಾರೆ. ಸಪೂರ ಅಕ್ಷರಗಳು ಇಂಗ್ಲಿಷಲ್ಲಿ ಬಹಳ ಚಂದ ಮಾಡಿ ಬರೀತಾರೆ. ಅಷ್ಟು ಸಿಂಪಲ್. ಮತ್ತೆ ಬಾಗಿಲು ಅವ್ರದ್ದು ಬಂದ್ ಅಂತ ಇಲ್ಲ, ಓಪನೇ. ಯಾವಾಗಲೂ ಅವರ ಚೇಂಬರ್ನ ಬಾಗಿಲು ಅವರಿದ್ರೆ ಓಪನ್ ಆಗಿರ್ತದೆ, ನೀವು ಸೀದಾ ಹೋಗುದೇ ಒಳಗೆ, ಅವರು ಕಾಣ್ತಾರೆ, ಅವರು ಹೋಗುದು. ಅಷ್ಟು ಸಿಂಪಲ್ ಆಗಿ ಜೀವಿಸಿದ ಒಬ್ಬ ವ್ಯಕ್ತಿ ಇವತ್ತು ಅಷ್ಟು ಅವರನ್ನು ನಾವು ಹೇಳುವಾಗ ಪೀಪಲ್ಸ್ ಬಿಷಪ್ ಅಂತ ಬಂದು ಒಂದ್ಸರಿ ಹೀಗೇನೆ ಕೂತ್ಕೊಂಡು ಮಾತಾಡುವಾಗ ಅವರಿಗೆ ಪೀಪಲ್ಸ್ ಬಿಷಪ್ ಅಂತ ಬಂದು ಹೋಯಿತು. ಅದರ ನಂತರ ಎಲ್ಲ ಸಮಾರಂಭಗಳಲ್ಲಿ ಅವರನ್ನು ಉದ್ಧರಿಸುವಾಗ, ಅವರನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಪೀಪಲ್ಸ್ ಬಿಷಪ್ ಅಂತ ನಾವು ಹೇಳ್ತಾ ಇದ್ದೆವು. ಮತ್ತೆ ಅವರಿಗೆ ಅದನ್ನು ಸೂಟ್ ಆಗ್ತಾ ಇತ್ತು. ಎಸ್ 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 ಫಾದರ್, ಇಲ್ಲಿ ಈ ಒಂದು ಪ್ರಕ್ರಿಯೆಗಳು ಅಂದರೆ 75 ವರ್ಷಕ್ಕೆ ಅಂತ ಹೇಳಿದ್ರಿ, ಹೇಗೆ ಅದು ಇರ್ತದೆ ಮತ್ತು ಎಷ್ಟು ಅವಧಿಗಳು? ಒಂದು ಬಿಷಪರ ಅವಧಿ ಅವರ ಪ್ರಾಯಕ್ಕೆ ಸೀಮಿತವಾದದ್ದು. 75 ವರ್ಷ ಆದ ನಂತರ ಅವರು ಆ ಹುದ್ದೆಗೆ ನಿವೃತ್ತಿಯನ್ನು ನೀಡಬೇಕಾಗ್ತದೆ. ಅದರ ಮುಂಚೆ ಅವರ ಉತ್ತರಾಧಿಕಾರಿ ಯಾರೆಂಬುದನ್ನು ಅವರು ಸ್ವಲ್ಪ ಅವರ ಧರ್ಮ ಪ್ರಾಂತ್ಯದಲ್ಲಿ ಅವರು ನೋಡಿಕೊಳ್ತಾರೆ. ಅವರಿಗೆ ಇಷ್ಟವಾದ ಒಂದು 3 ಜನರ ಯೋಗ್ಯವಾದ 3 ಜನರ ಒಂದು ಹೆಸರನ್ನು ಅವರು ವಾಟಿಕನ್ನಿಗೆ ಕಳಿಸ್ತಾರೆ. ಆ ಪದ್ಧತಿ ಇದೆ. ಮತ್ತೆ ಅವರ ಬಗ್ಗೆ ಕಳಿಸಿದ ಅವರ ಧರ್ಮಗುರುಗಳ ಬಗ್ಗೆ ಒಂದು ವಿಚಾರಣೆ ಬರ್ತದೆ. ಅದು ಗುಪ್ತ ವಿಚಾರಣೆ. ಅದಕ್ಕೆ ಲಟಿನಲ್ಲಿ ತೆರ್ನೆ ಅಂತ ಹೇಳ್ತಾರೆ. ಅದು ಬರ್ತದೆ. ಅದು ಎಲ್ಲರಿಗೂ ಬರಲ್ಲ, ಕೆಲವು ಸೆಲೆಕ್ಟೆಡ್ ಯಾಜಕರಿಗೆ ಧರ್ಮಗುರುಗಳಿಗೆ ಬರ್ತದೆ, ಯಾರಿಗೂ ಬರ್ಬೋದು. ಅದು ಅವರ ಕೆಲವು ಕ್ವೆಶ್ಚನ್ ಇರ್ತದೆ. ಅವರ ಬಗ್ಗೆ ವಿಚಾರಣೆಯನ್ನು ಅವರು ನೀಡಿ ವಾಪಸ್ ಕಳಿಸ್ತಾರೆ. ಅದು ಕಾನ್ಫಿಡೆನ್ಷಿಯಲ್, ಅದು ಯಾರಿಗೆ ಹೇಳಲಿಕ್ಕೆ ಆಗುವುದಿಲ್ಲ, ಅದು ತುಂಬಾ ಕಾನ್ಫಿಡೆನ್ಷಿಯಲ್, ಯಾರು ಹೇಳುವುದಿಲ್ಲ, ಅದು ಹೇಳಲಿಕ್ಕೆ ಬಾರದು ಅಂತ ಪರಿಸ್ಥಿತಿ. ಮತ್ತೆ ಅಲ್ಲಿ ಹೋಗಿ ಅದರ ಬಗ್ಗೆ ಒಂದು ಪರೀಕ್ಷೆಯನ್ನು ಮಾಡಿ ಅವರು ಸೂಕ್ತವಾದ ಅಭ್ಯರ್ಥಿಯನ್ನು ಚುನಾಯಿಸ್ತಾರೆ. ಅದರ ಸಂಪೂರ್ಣ ಅಧಿಕಾರ ಇರುವುದು ಪೋಪ್ ಸ್ವಾಮಿಗೆ. ಪೋಪ್ ಸ್ವಾಮಿ ಅವರು ಅದರ ವಿಚಾರಣೆ ಮಾಡಿ ಒಂದು ಧರ್ಮಗುರುಗಳನ್ನು ಧರ್ಮಾಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಅದು ನೇಮಿಸುವ ಮುಂಚೆ, ಕೆಲವು ದಿನಗಳ ಮುಂಚೆ, ಈ ಪ್ರಸ್ತುತ ಇರುವ ಬಿಷಪರಿಗೆ ಒಂದು ಪತ್ರ ಬರ್ತದೆ. ನಮ್ಮ ಈ ದೆಲ್ಲಿಯಲ್ಲಿರುವಂತಹ ನುನ್ಶಿಯವರಿಂದ, ರಾಜ್ಯಭಾರಿಯಿಂದ, ಪೋಪ್ ಸಾಹೇಬರ ಪ್ರತಿನಿಧಿ ಇದ್ದಾರೆ, ಅವರಿಂದ ಬರ್ತದೆ. ಅದರ ನಂತರ ಆ ಒಂದು ಅನೌನ್ಸ್ ಮಾಡುವ, ಪ್ರಕಟಣೆ ಮಾಡುವ ದಿನವನ್ನು ಸೀಮಿತವಾಗಿರುತ್ತಾರೆ. ಆ ದಿನದಂದೇ ವ್ಯಾಟಿಕನ್ ನಲ್ಲಿ ಹಾಗೂ ಡೆಲ್ಲಿ ಅಂದ್ರೆ ರಾಯಭಾರಿಯ ಪ್ರತಿನಿಧಿಯ ಕಚೇರಿಯಲ್ಲಿ ಹಾಗೂ ನಮ್ಮ ಧರ್ಮ ಪ್ರಾಂತ್ಯದ
ಈ ಧರ್ಮ ಪ್ರಾಂತ್ಯದ ನಿವಾಸದಲ್ಲಿ ಒಂದೇ ಸಮನೆ ಅದನ್ನು ಪ್ರಕಟಿಸುತ್ತಾರೆ, ಒಂದೇ ಅವಧಿಯಲ್ಲಿ ಒಂದೇ ಸಮಯದಲ್ಲಿ ಅದನ್ನು ಪ್ರಕಟಿಸುತ್ತಾರೆ. ಅದು ಅಧಿಕೃತ ಒಂದು ಆದ ಸುದ್ದಿ. ಅದು ಅದರ ಜೊತೆಗೆ ಚರ್ಚೆಗಳ ಗಂಟೆ ಎಲ್ಲ ಬಾರಿಸ್ತಾರೆ. ಅದೊಂದು ಹರ್ಷೋದ್ಗಾರ, ಒಂದು ಸಂತೋಷದ ಸಮಯ. ಯಾಕೆಂದ್ರೆ ಹೊಸ ಧರ್ಮ ಪ್ರಾಂತ್ಯಕ್ಕೆ ಮಂಗಳವಾರ 3:30 ಗಂಟೆಯ ಸುಮಾರಿಗೆ ಆ ಒಂದು ಪ್ರಕಟಣೆ ಹೊರಬಿದ್ದಿರುವಂತಹ ಒಂದು ಸಂದರ್ಭ. ಈ ಸಂದರ್ಭ ಎಲ್ಲಾ ಚರ್ಚೆಗಳಲ್ಲಿ ಕೂಡ ವಿಶೇಷವಾದಂತಹ ಗಂಟೆಗಳು ಬಾರಿಸ್ತಾರೆ. ಮತ್ತೆ ಅದೊಂದು ನಮ್ಮ ಧರ್ಮ ಮತಕ್ಕೆ ಒಂದು ಹೊಸ ಧರ್ಮಾಧ್ಯಕ್ಷರು ಸಿಕ್ಕಿದಂತ ಒಂದು ಪ್ರತ್ಯೇಕ ಒಂದು ಸಂತೋಷ, ಸಂಭ್ರಮ. ಹಾಗೇನೆ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವುದು ಖಂಡಿತವಾಗಿ ಅದು ಮುಖ್ಯವಾದದ್ದು. ಇಂತಹ ಸಮಯದಲ್ಲಿ ಮುಂದಿನ ಬಿಷಪರು, ಹಿಂದಿನ ಬಿಷಪರು ಮಾಡಿದಂತ ಎಲ್ಲ ಕಾರ್ಯಗಳನ್ನು ಇಲ್ಲಿ ಎಲ್ಲೂ ಕೂಡ ಬಿಷಪ್ರಿಗೂ ಕೂಡ ಯಾರು ಆಗಿರುತ್ತಾರೆ ಅಂತ ಒಂದು ತಿಳಿದಿರುವುದಿಲ್ವೇ ಅಂತ ಇಲ್ಲ. ಅಂದ್ರೆ ಕೆಲವರ ಬಗ್ಗೆ ಒಂದು ಅಭಿಪ್ರಾಯ ಇರ್ತದೆ, ಅವರಾಗ್ಬಿರಬಹುದು, ಇವರಾಗ್ಬರ್ಬಹುದು ಅಂತ ಒಂದು. ಅದು ಯಾರಿಗೆ ಹೇಳಲಿಕ್ಕೆ, ಪರ್ಟಿಕ್ಯುಲರ್ ಹೇಳಲಿಕ್ಕೆ ಯಾರಿಗೆ ಅಧಿಕಾರವಿಲ್ಲ. ಬಿಷಪ್ರಿಗೆ 3 ಮಂದಿಯ ಹೆಸರನ್ನು ಕಳಿಸೋ ಸಂದರ್ಭದಲ್ಲಿ ಯಾರಿಗೂ ಹೇಳಿಲ್ಲ. ಬಿಷಪರು ಯಾರಿಗೂ ಹೇಳುದಿಲ್ಲ. ಅದು ಸೀಕ್ರೆಟ್, ವೆರಿ ವೆರಿ ಸೀಕ್ರೆಟ್, ಯಾರಿಗೂ ಗೊತ್ತಾಗಲ್ಲ. ಮತ್ತೆ ಆ 3ರಲ್ಲಿ ಸಹ ಒಂದು ವೇಳೆ ಕ್ಯಾಂಡಿಡೇಟ್ ಸರಿ ಹೊಂದದಿದ್ರೆ 4ನೇವರು ಬೇರೆ ಆಗ್ಬಹುದು. ಅದನ್ನ ನಿರ್ಧಾರ ಮಾಡುವಂತದ್ದು ಎಲ್ಲ ಅಧಿಕಾರ ಪೋಪ್ ಅವರಿಗಿದೆ. ಅದಕ್ಕೋಸ್ಕರ ನಾವು ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಪದ್ಧತಿ, ಅದು ರೀತಿ ಇರುವಂತದ್ದು. ಓಕೆ, ಇನ್ನಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ಬೇಕು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇನೆ. ಒಂದು ಸಣ್ಣ ಬ್ರೇಕ್ನ ಬಳಿಕ ಈ ಸಂವಾದ ಮುಂದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಫಾದರ್ ಹೇಳ್ತಾ ಇದ್ರಿ, ಅವರ ಬಗ್ಗೆ 2 ಮಾತು ಹೇಳುವುದಾದ್ರೆ, ನಮ್ಮ ರೈಮಂಡ್ ಸಹೋದರವರು ಹೇಳಿದ್ರು, ಅವರಿಗೆ ಒಂದು ಸಮಯ ಪ್ರಜ್ಞೆ ಉಂಟಲ್ಲ, ಅದು ಅವರ ಜೀವನದಲ್ಲಿ ಮೊದಲ ಆದ್ಯತೆಯನ್ನು ಕೊಟ್ಟಿದ್ದರು, ಸಮಯ ಪ್ರಜ್ಞೆ. 2ನೇದಾಗಿ ಅವರ ಅವೈಲಬಿಲಿಟಿ, ಇರುವಿಕೆ. ಯಾವಾಗಲೂ ಅವರು ಯಾವ ಕಾರ್ಯಕ್ರಮಕ್ಕೆ ಬೇಕಾದ್ರೆ ನೀವು ಕರೆಯಿರಿ, ಅವರು ಅವತ್ತು ಫ್ರೀ ಇದ್ದರೆ ಬರುವುದಿಲ್ಲ ಅಂತ ಹೇಳುವುದಿಲ್ಲ, ಬರ್ತಾರೆ. ಅಂತ ಒಂದು ಸರಳತೆ ಅವರಲ್ಲಿ ಇದೆ. ಮತ್ತೆ ಅವರು ಹೇಳಿದರು, ಅವರು ವಾಸಿಸುವ ರೀತಿ, ಅದೇ ಕಾರು ಅಂಬಾಸೆಡರ್ ನೋಡಿ, ಈಗ ಅಂಬಾಸೆಡರ್ ಇಲ್ಲ, ಆದರೂ ಸಹ ಅವರಲ್ಲಿ ಪ್ರಯಾಣಕ್ಕೆ ಅದೇ ಕಾರು, ಅದೇ ಆಫೀಸ್, ಅದೇ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನೂ ಉಳಿದು ಫಾರ್ಚುನೇಟ್ಗಳಿರ್ಬೋದು, ಅವರಿಗೆ ಅದು ಬೇಡ. ಅಂದ್ರೆ ಅಂತದೊಂದು ಸರಳತೆ ಅವರಲ್ಲಿ ಇದೆ. ಮತ್ತೆ ಬಡವರ ಬಗ್ಗೆ ವಿಶೇಷ ಕಾಳಜಿಯಿಂದ ಹೇಳಿದೆ. ದರ್ಶನ ಅಂತ ಹೇಳುವುದಾದ್ರೆ, ನಾನು 2008 ಇಸವಿಯಲ್ಲಿ ಉಪಯಾಜಕನಾಗಿ, ಅಂದ್ರೆ ಪ್ರಧಾನ ಸೇವಕನಾಗಿ ಅಲ್ಲಿ ಉಜಿರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ. ಅವಾಗ ಅವರು ಆ ಚರ್ಚಿಗೆ ಒಂದು ಅಧಿಕೃತ ಭೇಟಿಗೆ ಬಂದಿದ್ರು. ಆ ಭೇಟಿ ಮುಗಿಸಿ ಹೋಗುವಾಗ ನಾವು ಒಂದು ಪ್ರೀತಿಯ ಉಡುಗೊರೆ ಕಾಣಿಕೆಯನ್ನು ಕೊಡ್ತೇವೆ, ಒಂದು ಕವರಲ್ಲಿ. ಆವಾಗ ಅದನ್ನು ಅವರು ಸ್ವೀಕರಿಸಿದ್ರು, ಅವತ್ತು ಕಿಸೆಯಲ್ಲಿಟ್ರು. ಆವಾಗ ಒಂದು ಬಡ ಮಹಿಳೆ ಬಂದು ಅವರಲ್ಲಿ ಅವರ ಸಮಸ್ಯೆಯನ್ನು ಹೇಳಿದ್ರು, ಮತ್ತೆ ಹತ್ತರು. ಅವರು ಹೀಗೆ ಇಟ್ಟು ಆ ಕವರನ್ನು ನೋಡದೆ ಅವರಿಗೆ ಕೊಟ್ಬಿಟ್ರು. ಅಂತ ಒಂದು ಕರುಣಾಮಯಿ, ಪ್ರೀತಿಮಯಿ, ಸಾರ್ಥಕತೆ ನೋಡ್ಲಿಲ್ಲ. ಈಗಲೂ ಸಹ ನನ್ನ ಮನಸ್ಸಿನಲ್ಲಿ ಇದೆ. ಮತ್ತೊಂದು, ಮೊನ್ನೆ ನಮ್ಮ ಅಕ್ಟೋಬರ್ ಅಲ್ಲಿ ಇಲ್ಲಿ ನಮ್ಮ ಪವಿತ್ರಾತ್ಮ ಅಭಿಷೇಕ ಒಂದು ರುಸೈರಿಯೋ ಚರ್ಚ್ ಗ್ರೌಂಡ್ ಅಲ್ಲಿ ಒಂದು ಅದ್ದೂರಿಯಾದ ಒಂದು ಧ್ಯಾನಕೂಟ ನಡೆಯಿತು, ಪವಿತ್ರಾತ್ಮ ಅಭಿಷೇಕೋತ್ಸವ. ಅದರಲ್ಲಿ ಪಾಪ ನಿವೇದನೆ ಸಂಸ್ಕಾರ ಇದೆ. ಅವತ್ತು ಯಾಜಕರು ತುಂಬಾ ಕಡಿಮೆ ಇದ್ರು. ಅವತ್ತು ಇವರು ಟೈಮಲ್ಲಿ ಬರ್ತಾರೆ. ಟೈಮಲ್ಲಿ ಬಂದು ಕೂರುವಾಗ ನಾನು ಹೇಳಿದ್ರೆ, ಪಾಪ ನಿವೇದನಕ್ಕೆ ಯಾಜಕರುಗಳು ಸ್ವಲ್ಪ ಕಮ್ಮಿ ಇದ್ದಾರೆ, ಅದಕ್ಕೆ ನಾನು ಕೂತ್ಕೋತೇನೆ ಅಂತ ಹೇಳಿದ್ರು. ನಾನು ಕೂತ್ಕೊಳ್ತೇನೆ ಅಂತ. ಪಾಪ ನಿವೇದನೆ ಸಂಸ್ಕಾರಕ್ಕೆ ಅವರು ಒಂದು ಚೇರಲ್ಲಿ ಕೂತರು, ಪ್ಲಾಸ್ಟಿಕ್ ಚೇರಲ್ಲಿ. ಅವರ ಬೆನ್ನು ನಾನು ಹೇಳಿದೆ, ಒಂದು ಮರದ ಚೇರನ್ನು ಕೊಟ್ಟು, ಬೇಡ ಬೇಡ ಬೇಡ, ಪಾಪನಿದೆ ಸಂಸ್ಕಾರ ಅದು ಕಷ್ಟದ ಸಂಸ್ಕಾರ, ಅದನ್ನು ಕಷ್ಟದ ಕುರ್ಚಿಯಲ್ಲೇ ಕೂತ್ಕೊಳ್ಬೇಕು, ಇದರಲ್ಲೇ ನಾನು ಕೂತ್ಕೊಳ್ತೇನೆ ಅಂತ ಹೇಳಿದ್ರು. ಮತ್ತೆ ಒಂದು 2 ಗಂಟೆ ತನಕ ಹೇಳದೆ ಅಲ್ಲಿ ಕೂತು ಪಾಪದ ನಿವೇದನ ಸಂಸ್ಕಾರವನ್ನು ಅವರು ನೆರವೇರಿಸಿದ್ದಾರೆ. ಅಂತ ಒಂದು ಸರಳತೆಯ ಮತ್ತೊಂದು ಉದಾರ ಮನಸ್ಸಿನ ನಮ್ಮ ಧರ್ಮಾಧ್ಯಕ್ಷರು ಖಂಡಿತವಾಗಿ ಆಗಿದ್ರು. ಅವರು ಹೇಳಿದ್ರು ಪೀಪಲ್ಸ್ ಬಿಷಪ್ ಅಂತ. ಖಂಡಿತವಾಗಿಯೂ ಎಲ್ಲ ಜಾತಿ, ಎಲ್ಲ ಧರ್ಮದವರ ಒಂದು ಪ್ರೀತಿಮಯ ಬಿಷಪ್ಪರಾಗಿ ಅವರು ನಮ್ಮ 22 ವರ್ಷದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆ ಖಂಡಿತವಾಗಿಯೂ ಅಳಿಯದೆ ಉಳಿಯುವಂತದ್ದು ಸೇವೆ. ಓಕೆ, ಡಾಕ್ಟರ್ ಮೋಹನಾಳ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಬಿಷಪ್ ಅವರು ಕಳೆದ 22 ವರ್ಷಗಳ ಸುದೀರ್ಘ ಅವಧಿಯ ಒಂದು ಸೇವೆಯನ್ನ
ಸಲ್ಲಿಸಿ ಒಂದು ನಿವೃತ್ತರಾಗ್ತಾ ಇದ್ದಾರೆ. ಈ ಸಂದರ್ಭ ತಾವು ಕೂಡ ಅವ್ರ ಜೊತೆ ಒಂದು ಬಹಳ ಒಡನಾಟವನ್ನ ಇಟ್ಟುಕೊಂಡಿದ್ದವರು. ಏನ್ ಹೇಳ್ತಾರೆ ಸರ್ ಈ ಸಂದರ್ಭ? ಸನ್ಮಾನ ಮಾಡಿದ್ದಾರೆ. ಹೌದು, ನನಗೆ ಬಹಳ ಅವರ ಬಗ್ಗೆ ನನಗೆ ಅಪಾರವಾದಂತ ಒಂದು ಗೌರವ. ಅವರು ನಿಜವಾದ ಒಂದು ನಮ್ಮ ಗುರುಗಳು, ಅವರು ನಮ್ಮ ಧರ್ಮಾಧ್ಯಕ್ಷರು. ಅವರು 22 ವರ್ಷದಲ್ಲಿ ಮಾಡಿದ ಕೆಲಸವನ್ನು ನಾವೆಲ್ಲ ಗಮನಿಸಿದ್ದೇವೆ. ನನಗೆ ಅವರು ಕೇವಲ ಒಂದು ಕ್ರೈಸ್ತರ ಧರ್ಮಾಧ್ಯಕ್ಷರಲ್ಲ, ಅವರು ಸಮಗ್ರ ನಮ್ಮ ಅವಿಭಜಿತ ಜಿಲ್ಲೆಯ ಸಮಾನ ಮನಸ್ಕರ ಒಂದು ಧರ್ಮಾಧ್ಯಕ್ಷರು. ಅವರನ್ನು ನಾನು ಯಾವಾಗ ಮಾತನಾಡಿದಾಗಲೂ ನನಗೆ ಒಂದು ಅವರ ಮುಗ್ಧತೆ, ಅವರ ಪ್ರೀತಿ, ಅವರ ಮೇಲೆ ಪ್ರತಿ ಸಲ ಮಾತಾಡುವಾಗ ನನಗೆ ಅತೀವವಾದಂತ ಗೌರವ ಬರ್ತಾ ಇದ್ದಾರೆ. ಅವರೊಂದು ಪ್ರೀತಿ ಅಂದ್ರೆ ಏನು, ಒಂದು ಸಾಮರಸ್ಯವಾದಂತ ಬದುಕಂದ್ರೆ ಏನು, ಒಬ್ಬ ಗುರು ಆಗಿದ್ದುಕೊಂಡು ಇಡೀ ಸಮಸ್ತ ಲೋಕಕ್ಕೆ ಒಂದು ಯಾವ ರೀತಿಯ ಮಾರ್ಗದರ್ಶನ ಕೊಡಬೇಕು ಎಂಬುದನ್ನು ತೋರಿಸಿಕೊಟ್ಟವರು. ಎಲ್ಲಿ ನಾನು ಹೇಗೆ ಮಾತನಾಡಬೇಕು, ಹೇಗೆ ವ್ಯವಹರಿಸಬೇಕು ಎಲ್ಲವನ್ನು ಅವರ 22 ವರ್ಷದಲ್ಲಿ ನಾವು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ದೇವೆ. ಅವ್ರು ಇವತ್ತು ನಿವೃತ್ತಿ ಆಗುವುದು ಅಂತ ಹೇಳಿದ್ರೆ ನನಗೆ ಬಹಳ ಒಂದು ಬೇಸರ ಆಗ್ತದೆ. ಯಾಕೆಂತ ಹೇಳಿದ್ರೆ ಅದು ಅವರಿಗೆ ಅನಿವಾರ್ಯ ಗೊತ್ತು ನಮ್ಗೆ. ಆದ್ರೆ ಅವರು ಈ ಧರ್ಮಾಧ್ಯಕ್ಷ ಪದವಿಯಿಂದ ಇನ್ನೊಬ್ಬರಿಗೆ ಬಿಟ್ಟು ಕೊಡುವಾಗ ಅಯ್ಯೋ ದೇವರೇ ಅಂತ ನನಗೆ ಆಗ್ತಾ ಇದೆ. ನನಗೆ ಅವರು ಅವರ ಇಡೀ ಮಾರ್ಗದರ್ಶನದಲ್ಲಿ ನಾನು ಬದುಕಿದವ. ನನಗೆ ಅವರ ಬಗ್ಗೆ ಹೇಳುವುದಾದ್ರೆ ತಾವು ಎಷ್ಟು ವರ್ಷಗಳಿಂದ ಬಲ್ಲಿರಿ ಸರ್ ಅವರ ಬಗೆಗೆ? ಅವರು ಪ್ರಾರಂಭದಿಂದ ಅವರು ಇಲ್ಲಿ ಬಂದು ಗುರುಪಟ್ಟ ಬಂದಿದ್ದರಿಂದ, ಈ ಧರ್ಮಾಧ್ಯಕ್ಷರಾದದ್ದರಿಂದ ಅದೆಷ್ಟು ಬಾರಿ ನಾವು ಅವರ ಹತ್ರ ಹೋಗಿದ್ದೇವೆ. ಅವರಿಗೊಂದು ನುಡಿಸಿರಿ, ನಮ್ದೊಂದು ಆಳ್ವಾಸ್ ವಿಶ್ವ ನುಡಿಸಿರಿ ವಿರಾಸತ ಆಗುವಾಗ ನಾನು ಅವ್ರ ಹತ್ರ ಕೇಳಿದೆ, ನಿಮ್ಗೆ ನಾವೊಂದು ಗೌರವ ಮಾಡ್ಬೇಕು ಅಂತಿದ್ದೇವೆ, ನೀವು ಅದನ್ನು ಸ್ವೀಕಾರ ಮಾಡ್ಬೇಕು ಅಂತ ಹೇಳುವಾಗ ಅವ್ರು ಹೇಳಿದ್ರು ಒಪ್ಲಿಲ್ಲ. ನಾನು ಗುರು ಸ್ಥಾನದಲ್ಲಿರುವವ, ನಾನು ಇದರಲ್ಲಿರುವವ, ನನಗೆ ಸನ್ಮಾನ ಎಲ್ಲ ಅಗತ್ಯ ಇಲ್ಲ ಆಳ್ವರೆ, ದಯಮಾಡಿ ತಾವುಗಳು ಬೇಸರ ಮಾಡಬಾರದು ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಿಮ್ಗೆ ಕೊಡುದಲ್ಲ, ಸಮಸ್ತ ಕ್ರೈಸ್ತ ಲೋಕಕ್ಕೆ ನಾನು ಕೊಡುದು. ಅವ್ರು ಮಾಡಿದ ಕೆಲಸಕ್ಕೆ ನೀವು ಅದರ ಪ್ರತಿನಿಧಿಯಾಗಿ ಬರುವುದು ಅಂತ ಹೇಳುವಾಗ ಆಯ್ತು ನೀನು ಹೇಳಿದಾಗ ಬರ್ತೇನೆ ಅಂತ ಹೇಳಿದ್ರು. ಅದೆಷ್ಟು ಬಾರಿ ನಮ್ಮಲ್ಲಿ ಬಂದಿದ್ದಾರೆ. ನಾನು ಅವರ ಮೇಲೆ ಪ್ರೀತಿಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೊಂದು ಅವರಿಗೆ ಪ್ರೀತಿಯಲ್ಲಿ ನಿಮ್ಗೊಂದು ಅವರ ಕಾರ್ನಲ್ಲಿ ಕೂತ್ಕೊಂಡು ಬರುವಾಗ ನನಗೆ ಅಂಬೇಡ್ಕರ್ ಕಾರ್ ನೋಡುವಾಗ ನನಗೆ ಅನ್ನಿಸ್ತು, ಅದಕ್ಕೆ ನಾವು ಒಂದು ನೀವು ಅದನ್ನು ಬಿಟ್ಟು ಬಿಡಿ, ನಾನು ನಿಮ್ಗೊಂದು ಇನೋವಾ ಕಾರನ್ನು ಕೊಡ್ತಾ ಇದ್ದೇನೆ, ನೀವು ತಗೊಳ್ಬೇಕು, ನಾನು ಕೀ ಕೊಡ್ತೇನೆ ಅಂತ ತಗೊಳ್ಳಿ, ನನ್ನ ಹೆಸರನ್ನು ನೀವು ಹೇಳುದು ಬೇಡ ಅಂತ ಹೇಳಿದೆ. ಅದಕ್ಕೆ ಎಷ್ಟು ಮಾತ್ರಕ್ಕೂ ಆಗುದಿಲ್ಲ, ನಾನು ಅದನ್ನು ಇಚ್ಛೆ ಪಡುದಿಲ್ಲ, ನನಗೆ ಸಾಕು, ಇದಿದ್ದದ್ದೇ ಸಾಕು ಅಂತ ಹೇಳಿದ್ರು. ನನಗೆ ಎಷ್ಟು ಗೌರವ ಬಂತು. ಅವ್ರಿಗೆ ಈ ಸಲ 75 ವರ್ಷ ತುಂಬುವಾಗ ನಾವು ಅದರ ಹೆಸರಿನಲ್ಲಿ ಒಂದು 75 ಲಕ್ಷ ರೂಪಾಯಿ ಒಟ್ಟು ಮಾಡಿ ಅದನ್ನು ಒಂದು ಫಿಕ್ಸೆಡ್ ಮಾಡಿ ಇಡುವ, ನಿಮ್ಮ ಹೆಸರಿನಲ್ಲಿ ಏನಾದ್ರು ಕೆಲಸ ಆಗಲಿ ಅದರ ಜವಾಬ್ದಾರಿ ನಾನು ತೆಗೆದುಕೊಳ್ತೇವೆ ಅಂತೇಳಿ ನಾನು ಮತ್ತೆ ಲೋಬೋರ್ ಅವರು ಹೇಳುವಾಗ ಅವ್ರು ಕೇಳಲಿಲ್ಲ. ಇಲ್ಲ 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 ಈಗ ನಾನು ಇನ್ನು ಪುನಃ ಅಲ್ಲಿ ಒಂದು 75 ಲಕ್ಷ ರೂಪಾಯಿ ಇಟ್ರೆ ಅದು ಇನ್ನು ಅದಕ್ಕೆ ಜಗಳ ಶುರು ಆಗ್ತದೆ, ಬೇಡವೇ ಬೇಡ ಅಂತ ಹೇಳಿದ್ರು. ಎಂತ ಗುರುಗಳು ಹೇಳಿ. ನಾನು ಪ್ರೀತಿಯಿಂದ ಅವರಿಗೆ ಕೆಲವು ಸಲ ನಾನೊಂದು ಅವರಿಗೆ ಕೆಲವು ಡ್ರೆಸ್ಗಳನ್ನು ತಂದು ಕೊಡ್ತಿದ್ದೆ, ಅವರಿಗೆ ಹಣ್ಣಂಪುಲ್ಗಳನ್ನು ಕೆಲವು ಸಲ ನಾನು ಕೊಟ್ಟದ್ದು ನನಗೆ ನೆನಪಿದೆ. ಅವರ ಪ್ರೀತಿಯಲ್ಲಿ ನನಗೆ ಎಷ್ಟು ಪ್ರೀತಿ, ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಒಮ್ಮೆ ನಾನು ಅವರು ಆ ಡ್ರೆಸ್ ಕೊಟ್ಟ ಮೇಲೆ ಒಂದು ಕಡೆಯಲ್ಲಿ ಕೂತ್ಕೊಂಡು ನಾವು ಒಂದು ಫಂಕ್ಷನ್ ಅಟೆಂಡ್ ಆಗಿ ಒಟ್ಟಿಗೆ ಊಟ ಮಾಡ್ಲಿಕ್ಕೆ ಚರ್ಚಿನೊಳಗೆ ಹೋದೆವು. ಒಟ್ಟಿಗೆ ಊಟ ಮಾಡುವಾಗ ಅವರು ಮೇಲಿನ ಅಂಗಿಯನ್ನು ತೆಗೆದ ಕೂಡಲೇ ಒಳಗೆ ನಾನು ಕೊಟ್ಟ ಅಂಗಿದೆ. ನನಗೆ ಅದು ನೋಡಿದ್ರೆ ಖುಷಿ ಆಯ್ತು, ನಾನು ಕೊಟ್ಟ ಅಂಗಿಯನ್ನು ಹಾಕಿದಾರಲ್ವಾ ಕುರುಗಳು ಅಂತ. ಅದಕ್ಕೆ ಮೆಲ್ಲ ಸುಮ್ಮನೆ ಕೂತ್ಕೊಂಡೆ. ಆದ್ರೆ ಅವರೇ ಊಟ ಮಾಡ್ತಿರುವಾಗ ಅಲ್ವಾ ತುಂಗಲೆ ಶರ್ಟ್ ತುಮಿಕ್ ಮತ್ತೆ ದಿಲೆ ಅಂತ ಹೇಳಿದ್ರು ಅವರ ಭಾಷೆಯಲ್ಲಿ. ನನಗೆ ಬಹಳ ಖುಷಿ ಆಯ್ತು. ಎಂತ ಪ್ರೀತಿ, ನಾನು ಕೊಟ್ಟ ಒಂದು ಅಂಗಿ ನೆನಪು ಅವರಿಗೆ ಉಂಟುತ್ತಿಲ್ಲದ್ರೆ ಅದು ಎಷ್ಟು ಮುಗ್ಧತೆ ಹೇಳಿ. ನನಗೆ ಅವರ ಮೇಲೆ ಅಪಾರವಾದಂತ ಗೌರವ. ಅವರು ಮಾಡಿದ ಸೇವೆಯನ್ನು ನಾವು ಸಮಾನ ನೆನಪಿಟ್ಟುಕೊಳ್ತೇವೆ. ಅವರಿಗೆ ನಾನು ಇಚ್ಛೆ ಪಡೋದು ಆ ದೇವರ ಅನುಗ್ರಹ ಅವರಿಗಿರ್ಲಿ, ಅವರಿಗೆ ಒಂದು ದೀರ್ಘಾಯುಷ್ಯ ಕೊಡ್ಲಿ, ಅವರ ಇಂಥ ಕೆಲಸ ಇನ್ನೂ ಮುಂದುವರಿಯಲಿ. ಅವರು ಎಷ್ಟು ಮಂದಿಗೆ ನಮಗೆ ನೆಮ್ಮದಿ ಕೊಟ್ಟಿದ್ದಾರೆ, ಅವರ ಬದುಕು ಒಂದು ಪಾವನವಾಗಲಿ. ಅವರು ಯಾವಾಗ ನನಗೆ ಏನು ಸಲಹೆ ಕೊಟ್ಟರು, ಏನು ಸೂಚನೆ ಕೊಟ್ಟರು, ಎಂತ ಕೊಟ್ಟರು ನಾನು ಅದನ್ನು ಸದಾ ಸ್ವೀಕಾರ ಮಾಡ್ತೇನೆ. ನನ್ನ ಏರು ಪೇರಿನಲ್ಲಿ ಸದಾ ನನಗೆ ಅವರು ಸ್ಪಂದಿಸಿದವರು, ನನಗೆ ಒಂದು ಬಹಳಷ್ಟು ಸಾಂತ್ವನವನ್ನು ಕೊಟ್ಟವರು. ಅಂತ ಗುರುಗಳ ಬಗ್ಗೆ ನಮಗೆ ಅಪಾರವಾದಂತ ಗೌರವ ಇದೆ. ಎಸ್ ಸರ್, ಧನ್ಯವಾದಗಳು ಸರ್, ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ, ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ಸರ್ ಏನ್ ಹೇಳ್ತಾರೆ? ಮೋಹನ್ ಆಳ್ವರು ಏನಂದ್ರೆ ಅದು ಬಹುಶಃ ಈಗಾಗಲೇ ಹೇಳಿದ ಹಾಗೆ ಒಂದು ರೀತಿಯ ಎಲ್ಲರಿಗೂ ಧರ್ಮಗುರುಗಳು ಅನ್ನುವಂಥ ಒಂದು ಮೋಹನ್ ಆಳ್ವರು ಒಂದು ಆಂಪಥೆಟಿಕಲ್ ಐಡಿಯಾಲಜಿ ಅವರು ಯಾವಾಗಲೂ. ಯಾಕಂದ್ರೆ ಆ ಸ್ಥಾನದಲ್ಲಿ ತನ್ನನ್ನು ನಿಂತು ತಾನು ಆ ಸ್ಥಾನದಲ್ಲಿ ಅವರಿಗೆ ಕಷ್ಟ ಬಂದರೆ ಆ ಕಷ್ಟ ಆಳ್ವರು ಹೇಗೆ ಅವರ ಕ್ಯಾಂಪಸ್ ಒಳಗೆ ತಿರುಗ್ತಾರೆ ನಮಗೆ ಗೊತ್ತು.
ಒಂದು ಅವರ ಫಾರ್ಚುನರಲ್ಲಿ ಫುಲ್ಲು ಗಿಫ್ಟ್ಸ್ಗಳನ್ನು ಇಟ್ಟು ಯಾರು ಮಕ್ಕಳಿದ್ದಾರೆ ಅವರಿಗೆ ಕೊಡ್ತಾ ಕೊಡ್ತಾ ಹೋಗುವ ಒಂದು ಆಲೋಚನೆ ಅವರು ಮಾಡ್ತಾಯಿದ್ರು ಇಡೀ ಅಂಥದ್ದೇ ಒಂದು ಅಂದರೆ ಆ ಕಾರಣದಿಂದ ಅವ್ರಿಗೆ ಇಂಥ ಒಂದು ಭಾವನೆ ಮಾತಾಡಲಿಕ್ಕೆ ಬರ್ತದೆ ಎನ್ನುವುದು ಮುಖ್ಯ. ಅವರು ಬಿಷೋಪರು ಅವರ ಬಿಷೋಪ್ ಹೌಸಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಿದ್ರು ಈ 3 ವರ್ಷದ ಇಯರ್ ಆಫ್ ಮರ್ಸಿ ಅಂತ ಒಂದು, ಅಂದರೆ ಆ ವರ್ಷ ದಯಾಮಯದ ವರ್ಷ ಅಂತ ಒಂದು ಡಿಕ್ಲೇರ್ ಆಯಿತು. ಆ ಡಿಕ್ಲೇರ್ ಆದ ಕೂಡಲೇ ನಾವು ಎಲ್ಲ ತಲೆ ತಿನ್ನೋದು ಸ್ವಲ್ಪ ಜಾಸ್ತಿ. ಬಿಷಪ್ ಹತ್ರ ಹೇಳಿದೆ, ಹೀಗೆ ಕೊಂಕಣಿಯಲ್ಲಿ ಮರ್ಸಿ ಅಂತ ನೀವು ಹೇಳ್ತೀರಿ, ಏನು ಮರ್ಸಿ ಇದು ನೀವೆಲ್ಲ ಹೇಳಬೇಕಲ್ಲ ಅಂತ ಹೇಳಿದೆ. ನೀವೊಂದು ಹೇಳಿ. ಎಸ್ ಸರ್, ಸ್ವಲ್ಪ ನಮ್ಮ ಜೊತೆಗೆ ಈಗ ಬಳ್ಳಾರಿ ಬಿಷಪ್ ಅವರು ಫಾದರ್ ಹೆನ್ರಿ ಡಿಸೋಜಾ ಅವರು ನಮ್ಮ ಜೊತೆಗಿದ್ದಾರೆ. ವಂದನೀಯ ಬಿಷಪ್ ಅವರಿಗೆ ನಮಸ್ಕಾರ. ನಮಸ್ತೆ ಫಾದರ್. ನಮಸ್ಕಾರ ಸರ್. 22 ವರ್ಷಗಳ ಸುದೀರ್ಘ ಅವಧಿಯ ತಮ್ಮ ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಾರೆ ಬಿಷಪ್ರು, ಮಂಗಳೂರು ಬಿಷಪ್ರು. ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಫಾದರ್? ಬಿಷಪ್ ಅಲೋಷಿಯಸ್ ಪಾಲ್ ಡಿಸೋಜರ್ ಅವರು ಕಳೆದ 22 ವರ್ಷಗಳಿಂದ ಸತತವಾಗಿ ನಿರಂತರವಾದ ಜನರ ಸೇವೆಯನ್ನು, ದೇವರ ಸೇವೆಯನ್ನು ಮಾಡಿದ್ದಾರೆ. ತುಂಬಾ ತ್ಯಾಗದಿಂದ, ಸ್ವಾರ್ಥವನ್ನು ಬಯಸದೆ ಜನಹಿತಕ್ಕಾಗಿ ನಿರಂತರವಾಗಿ ಸತತವಾಗಿ ದುಡಿದಿದ್ದಾರೆ. ಅದಕ್ಕಾಗಿ ಅವರ ಸೇವೆಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮತ್ತು ಮುಂದಿನ ವರ್ಷಗಳಲ್ಲಿ ದೇವರು ಅವರಿಗೆ ಬೇಕಾದ ಆಯುರಾರೋಗ್ಯ, ಶಾಂತಿ, ಸಮಾಧಾನ, ಮನಃಶಾಂತಿಯನ್ನು ಕೊಡಲಿ ಅಂತ ಹಾರೈಸ್ತೇವೆ. ಸೊ ತಾವು ಇಲ್ಲಿ ಕಳೆದಂತ ಅವಧಿಯಲ್ಲಿ ಒಂದಷ್ಟು ತಾವು ಕೆಲಸಗಳು, ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವ ಸಂದೇಶ ಪ್ರತಿಷ್ಠಾನ ಬಹಳ ಮುಖ್ಯವಾಗಿ ಸಾಂಸ್ಕೃತಿಕವಾಗಿ ಸಂದೇಶ ಪ್ರಶಸ್ತಿಯನ್ನು ತಾವು ಇದು ಮಾಡಿರುವಂತಹ ಸಂದರ್ಭಗಳು ಈ ಅವಧಿಯಲ್ಲಿ ಬಿಷಪ್ರ ಜೊತೆಗೆ ಚರ್ಚೆಗಳೆಲ್ಲ ಆದಾಗ ಯಾವ ರೀತಿಯಲ್ಲಿ ಇದೆಲ್ಲ ಮೂಡಿ ಬಂತು ಫಾದರ್? ಬಿಷಪ್ ಅಲೋಷಿಯಸ್ ಪಾಲ್ ಡಿಸೋಜರ್ ಅವರು ಪೂರ್ತಿ ಸಹಕಾರ ನೀಡಿದ್ದಾರೆ. ಯಾವಾಗಲೂ ಯಾವುದರ ಬಗ್ಗೆ ಮುಜುಗರ ತೋರಿಸದೆ ಪೂರ್ತಿಯಾಗಿ ಮನಗಳಿಂದ ಸಹಕಾರ ಕೊಟ್ಟಿದ್ದಾರೆ, ನಮ್ಮೊಂದಿಗೆ ಇದ್ದಾರೆ ಮತ್ತು ಈಗಲೂ ಸಂದೇಶ ಪ್ರತಿಷ್ಠಾನದ ಟ್ರಸ್ಟಿಯಾಗಿ, ಸೇವಾದರ್ಶಿಯಾಗಿ ಅವರಿದ್ದಾರೆ. ಅವರ ಸೇವೆ ಬಗ್ಗೆ ತುಂಬಾ ಅಭಿಮಾನ ಮತ್ತು ತುಂಬಾ ಗೌರವ. ಆಯ್ತು ಫಾದರ್, ಧನ್ಯವಾದಗಳು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಫಾದರ್. ಥ್ಯಾಂಕ್ ಯು ಫಾದರ್. ಅಂದರೆ ಬಹುಶಃ ಈ ಒಂದು ಈಗಾಗಲೇ ನಮ್ಮ ಅಭಿಪ್ರಾಯಗಳನ್ನು ನಾವು ಇಲ್ಲಿ ನೋಡುವ ಸಂದರ್ಭಗಳಲ್ಲಿ ಕೇವಲ ಒಂದು ಕ್ರಿಶ್ಚಿಯನ್ ಪ್ರಾತಿನಿಧಿಕವಾಗಿರೋದು, ಒಬ್ಬ ಗುರುಗಳು ಅಂತ ಆಗಿರದೆ ಎಲ್ರಿಗೂ ಎಲ್ಲ ಸಮುದಾಯದವರಿಗೂ ಕೂಡ ಒಂದು ಬಹಳ ಗೌರವಪೂರ್ವಕವಾದವರು ಅಂತ ಅನ್ನುವಂಥ ಅಭಿಪ್ರಾಯಗಳು ಇಲ್ಲಿ ಬರ್ತಾ ಇರುವ. ನೀರಿನ ಬಗ್ಗೆ ಹೇಳ್ತೇನೆ. ನೀರಿನ ಬಗ್ಗೆ ಹೇಳ್ತೇನೆ. ಎಲ್ಲ ಸಮಾಜಕ್ಕೂ ಏನು ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತು. ಬೇಸಿಗೆ ಕಾಲದಲ್ಲಿ ಮಂಗಳೂರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಂದೋದಾಗ್ತದೆ. ಎಲ್ಲ ಕಡೆಗಳಲ್ಲಿ ಈ ನೀರನ್ನು ಕೊಡುವ, ಅಂದರೆ ಹಲವು ರಿಕ್ಷಾ ಸ್ಟ್ಯಾಂಡ್ಗಳಲ್ಲಿ ಮಾಡಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ತುಂಬ ಜನರು ಈ ಕುಡಿಯುವ ಶುದ್ಧ ನೀರು ಕೊಡುವ ಪ್ಲಾಂಟ್ಗಳನ್ನು ಹಾಕಿದ್ದಾರೆ, ಇಲ್ಲಂತ ಇಲ್ಲ. ಅವರೆಲ್ಲ ಕಾರ್ಪೊರೇಷನ್ ಇದ್ದು ನೀರಿನ ಜೋಡಣೆ ಮಾಡಿದ್ದಾರೆ. ಆದರೆ ಬಿಷಪ್ ಹೌಸಲ್ಲಿ ಬಾವಿ ಇದೆ. ನಾವು ಪ್ಲ್ಯಾನ್ ಮಾಡುವಾಗ ನಾನು ಹೇಳಿದೆ, ನಿಮ್ಮ ಹತ್ರ ಬಾವಿ ಇದೆ, ಅದರಿಂದ ನೀವು ಕನೆಕ್ಷನ್ ಕೊಡಿ. ಬಿಷಪ್ಪರು ಬಹಳ ಸಂತೋಷದಿಂದ SKFನಿಂದ ನಾವು ಮೂಡುಬಿದಿರೆ SKFನಿಂದ 35,000 ಕೊಟ್ಟು ಅದರ ಪ್ಲಾಂಟ್ ತಂದೆವು, ಆ ಶುದ್ಧ ಕುಡಿಯುವ ನೀರನ್ನು. ಅದನ್ನು ವ್ಯವಸ್ಥಿತವಾಗಿ ಅಲ್ಲಿ ಇಟ್ಟು ನಾವು ಅದನ್ನು ಆರಂಭಿಸಿದೆವು. ಅದರ ಪರಿಣಾಮ ಎಷ್ಟಂದರೆ, ಬೆಂಗಳೂರಿಗೆ ಹೋಗುವ ಬಸ್ಸುಗಳು ಬೆಳಿಗ್ಗೆ ದಿನಕ್ಕೆ ಒಂದು 60-70-100ರವರೆಗೆ ರಿಕ್ಷೆಗಳು, ಮತ್ತು ಅಲ್ಲಿಯ ಆ ಸುತ್ತಮುತ್ತಲ ಎಲ್ಲ ಈ ಸೆಕ್ಯೂರಿಟಿ ಗಾರ್ಡ್ಗಳು ಸುತ್ತ, ಮತ್ತು ಈ ಬಸ್ಗಳು, ರಿಕ್ಷೆಗಳು ಬೇರೆ ಬೇರೆ ಕಡೆಯಿಂದ ಬಂದು ಬಾಟ್ಲಿಯಲ್ಲಿ ನೀರು ಹಿಡಿದು ಹೋಗ್ತಾ ಇರೋದು. ಅಲ್ಲೇ ಮುಂದ್ಗಡೆ, ಹೌದು, ಮುಂದ್ಗಡೆ ಡೋರ್ ಹೇಳಿದ್ರೆ ಎಷ್ಟಂದ್ರೆ ದಿನಕ್ಕೆ 1,000 ಲೀಟರ್ ಹೋಗ್ತದ ಏನೋ ನಮಗೆ ಒಂದು ಅನುಮಾನ ಇದೆ. ಅಷ್ಟು ನೀರು ಹೋಗ್ತದೆ. ಅಂದರೆ ಬೇಸಿಗೆ ಕಾಲದಲ್ಲಿ ನೀರು ಇರೋದಿಲ್ಲ, ಇಲ್ಲಿ ನೀರು ಇರ್ತದೆ. ಮತ್ತು ಅಷ್ಟು ಶುದ್ಧ, ಒಂದು ಸಣ್ಣ ವಿಷಯ ಇದ್ರೂ ಅದನ್ನು ರಿಪೇರಿ ಮಾಡ್ತಾರೆ ಮತ್ತು ಅದನ್ನು ಕರೆಕ್ಟಾಗಿ ಒಂದು ಮೇಂಟೈನು ಮಾಡ್ತಾರೆ.
ಅದನ್ನು ಮಾಡ್ತಾರೆ. ಅಷ್ಟು ಒಂದು ವ್ಯವಸ್ಥಿತವಾಗಿ ಅದನ್ನು ಮಾಡ್ತಾರೆ. ಮೊನ್ನೆ ಅಕ್ಷಯ ಧಾಮ ಅಂತ ಒಂದು ಮಾಡಿದ್ದಾರೆ. ಫ್ರೂಟ್ಸ್ ಮತ್ತು ಊಟ ಮತ್ತು ಏನಾದರೂ ಇದ್ರೆ ತಂದು ಕೊಡುವಂತ ಒಂದು ಫ್ರಿಡ್ಜ್ ಇಟ್ಟಿದ್ದಾರೆ. ಅದರ ಬದಿಯಲ್ಲಿ ಒಂದು ಕಬಾಟ್ ಇಟ್ಟಿದ್ದಾರೆ. ಯಾರಾದ್ರೂ ನಿಮಗೆ ಬಟ್ಟೆ ದಾನ ಕೊಡ್ಲಿಕ್ಕೆ ಆದ್ರೆ ಅದರಲ್ಲಿ ತಂದು ಇಡಬಹುದು. ಮತ್ತೆ ಯಾರಿಗೆ ಬೇಕಾದ್ರೂ ಅದರಲ್ಲಿ ಕೈಯಾಗಿ ಹಿಡ್ಕೊಂಡು ಹೋಗ್ಬೋದು. ಯಾರು ರೆಸ್ಟ್ರಿಕ್ಷನ್ ಮಾಡ್ತಾ ಇಲ್ಲ. ಅಂದ್ರೆ ಆ 3 ವ್ಯವಸ್ಥೆಗಳು ಅವರ ಕ್ಷಮಾಧರಿತ್ರಿ ಮತ್ತು ಅವರು ಮಾಡುವ ಸೇವೆಗೆ ಒಂದು ಉದಾಹರಣೆಗಳು. ಸಾರ್ವಜನಿಕ ಅವರು ಅಲ್ಲಿ ಆಡಳಿತದಲ್ಲಿ ಇಲ್ಲ ಇದ್ರು ಅವರು ಇದ್ದಷ್ಟು ದಿನ ನೆನಪಿಸುವಂತ ಒಂದು ಕಾರ್ಯ ಆ 2-3 ಕೆಲಸಗಳಿಂದ ಆಗ್ತದೆ ಎನ್ನುವುದು ಖಂಡಿತ. ಬಹಳ ಇದಾಗಿದೆ ಅಂದರೆ ಬಹುಶಃ ಇಲ್ಲಿ ನೀವು ಹೇಳಿದಂಥ ಒಂದಷ್ಟು ಘಟನೆಗಳಾಗಿರಲಿ ಅಥವಾ ಸೇವೆ ಸಂದರ್ಭದಲ್ಲಾಗಲಿ ಬಹುಶಃ ಎಲ್ಲರ ಗುರುಗಳಾಗಿ ನಾನು ಈಗಾಗಲೇ ಕಾಣಿಸಿಕೊಂಡಿದ್ದಾರೆ ಅಂತ ಅನ್ನುವಂಥದ್ದು. ಓಕೆ, ಈಗ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಮನೋಹರ್ ಪ್ರಸಾದ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮನೋಹರ್ ಪ್ರಸಾದ್. ಬಿಷಪ್ ಅವರು ಒಂದು ಅವರ ಸೇವೆಯಿಂದ ನಿವೃತ್ತರಾಗುವಂಥದ್ದು ಅಂತಾರ, ಅಂದರೆ ಸೇವೆಯಿಂದ ನಿವೃತ್ತರಾಗುವಂಥ ಅವರೇ ಹೇಳುವಾಗ ಸಾಧ್ಯ ಇಲ್ಲ, ಆದರೆ ಒಂದು ದೀಕ್ಷೆಯಿಂದ ಅವರು ನಿವೃತ್ತರಾಗ್ತಿದ್ದಾರೆ ಅಂತ ಹೇಳ್ಬೋದು, ಏನು ಗೊತ್ತಿಲ್ಲ ನನಗೆ. ಸೇವೆಯಿಂದ ಎಸ್ ದೀಕ್ಷೆ ಇರ್ತದೆ, ಸೇವೆಯಿಂದ ಇರ್ತದೆ. ಏನು ಹೇಳಿಕೆ ಬಯಸ್ತೀರಿ ಸರ್ ಈ ಸಂದರ್ಭ? ನಮ್ಮ ಜಗತ್ತಿನಲ್ಲಿ ಕ್ರೈಸ್ತ ಧರ್ಮ ಪ್ರಾಂತಗಳ ಸಂಗತಿಗಳು ಬರುವಾಗ ಅತಿ ಗೌರವಾನ್ವಿತ ಸ್ಥಾನ ಮಂಗಳೂರು ಕ್ರೈಸ್ತ ಧರ್ಮ ಪ್ರಾಂತಕ್ಕೆ ಸಲ್ತದೆ. ನಾವು ಅದನ್ನ ಕ್ಯಾಥಲಿಕ್ ಡಯಾಸಿಸ್ ಅಂತ ಕರೀತೇವೆ. ಕ್ಯಾಥಲಿಕ್ ಡಯಾಸಿಸ್ ಮಂಗಳೂರಿನಲ್ಲಿ ಅತ್ಯುಚ್ಚ ಸ್ಥಾನ ಅದು ಧರ್ಮಾಧ್ಯಕ್ಷರು, ಅಂದ್ರೆ ತಾವೀಗ ಉಲ್ಲೇಖ ಮಾಡುವ ಬಿಷಪ್ ಅವರ ಸ್ಥಾನ. ಇದನ್ನು ಬಹಳ ಗೌರವಾನ್ವಿತವಾಗಿ ನಿರ್ವಹಣೆ ಮಾಡಿದವರು ಅತಿ ವಂದನೀಯ, ಅಂದರೆ ಮೋಸ್ಟ್ ರೆವರೆಂಡ್ ಫಾದರ್ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜ ಅವರು. ಅವ್ರ ಬಗ್ಗೆ ಒಂದು ವಿಶೇಷ ಅಂದ್ರೆ ಅವರನ್ನು ಜನತೆಯ ಬಿಷಪ್ ಎಂಬುದಾಗಿ ಉಲ್ಲೇಖ ಮಾಡ್ತಾರೆ. ಈಸ್ ದ ಬಿಷಪ್ ಆಫ್ ದಿ ಕಾಮನ್ ಮ್ಯಾನ್ ಅಂತ. ಬಹಳ ಬಹಳ ವಿರಳವಾಗಿ ಅಂತಹ ಗೌರವ ಸಲ್ತಾ ಇರುವುದು. ಇದಕ್ಕೆ ಕಾರಣ ಏನು ಅಂದ್ರೆ ಅವರ ಒಂದು ಸರಳ ಸೌಜನ್ಯ ಮತ್ತೊಂದು ನಿರಾಡಂಬರ ಎಂಬಂತಹ ಒಂದು ವ್ಯಕ್ತಿತ್ವ. ಈ ಧರ್ಮ ಪ್ರಾಂತದ ನಿರ್ವಹಣೆ ಅಷ್ಟು ಸುಲಭ ಸಾಧ್ಯವಲ್ಲ. ಯಾಕಂದ್ರೆ ಅವರು ನಡೆಸುವಂತಹ ಶಿಕ್ಷಣ ಸಂಸ್ಥೆಗಳು, ಅದರ ಅಧೀನದಲ್ಲಿ ಬರ್ತಕ್ಕಂತ ಚರ್ಚ್ಗಳು, ಅದರಲ್ಲಿ ಬರ್ತಕ್ಕಂತ ಎಲ್ಲ ಸಂಗತಿಗಳ ನಿರ್ವಹಣೆಯನ್ನು ಅವ್ರು ಮಾಡ್ಬೇಕಾಗ್ತದೆ. ಇದನ್ನು ಬಹಳ ಬಹಳ ಚೆನ್ನಾಗಿ ಅವರು ನಿರ್ವಹಣೆ ಮಾಡಿದ್ರು. 1941 ಜೂನ್ 21 ಅವರು ಜನಿಸಿದವರು ಬಂಟ್ವಾಳದಲ್ಲಿ. ಆನಂತರ ಅವರು 1966 ಗುರು ದೀಕ್ಷೆಯನ್ನು ಪಡೆದ್ರು. ಯೋಚನೆ ಮಾಡಿ, 1966 ಅಂದ್ರೆ 34 + 18 52 ವರ್ಷಗಳು. ಈಗ ಅವರಿಗೆ 77 ವರ್ಷ ಪ್ರಾಯ ಅವರಿಗೆ. ಅಂತ ಕೆಲಸ ಅವರು ಇಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಈಗಾಗಲೇ ತಮ್ಮ ಈ ಮಾತುಕತೆಯಲ್ಲಿ ನಾನು ಕೇಳ್ತಾ ಇದ್ದೆ, ಅವ್ರು ಯಾವ ತರ ಇಲ್ಲಿಯ ಸಮಸ್ಯೆಗಳನ್ನು ನಿರ್ವಹಣೆ ಮಾಡಿದ್ರು, ಹೇಗೆ ಧಾರ್ಮಿಕವಾದಂತಹ ವಿಚಾರಗಳನ್ನು ಅವ್ರು ನೋಡ್ಕೊಂಡ್ರು, ಜನತೆಗೆ ಯಾವ ರೀತಿಯಾಗಿ ಅವರು ಸ್ಪಂದನ ಮಾಡ್ತಾ ಇದ್ರು. ಹೀಗಾಗಿ ತಾವು ಹೇಳಿದಂತೆ ಅಲ್ಲಿ ನಿವೃತ್ತಿ ಎಂಬ ಪ್ರಶ್ನೆ ಅಲ್ಲ, ಅದೊಂದು ವಯೋಸಹಜವಾದಂತ ಒಂದು ಪ್ರಕ್ರಿಯೆ. ಆದ್ರೆ ಈ ಧರ್ಮ ಪ್ರಾಂತಕ್ಕೆ ಅವರು ಕೊಟ್ಟಂತ ಕೊಡುಗೆ ಅದು ಬಹಳ ವಿಶೇಷ ಮತ್ತು ಒಂದು ರೀತಿಯಲ್ಲಿ ಇಲ್ಲಿನ ಪರಂಪರೆಗೆ ಅನುಗುಣವಾಗಿ. ಹೀಗೆ ಈ ಸಂದರ್ಭದಲ್ಲಿ ಪ್ರಾಯಶಃ ಅವರನ್ನು ಬಹಳ ಗೌರವ ಪೂರ್ವಕವಾಗಿ ನಾವು ಅವರು ಕೊಟ್ಟಂತ ಸೇವೆಗೆ ನಾವು ಕೃತಜ್ಞರಾಗಿದ್ದೇವೆ ಅಂತ ನಿಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಕ್ಕೆ. ಕೊನೆಯದಾಗಿ ಏನು ಹೇಳ್ತೀರಾ? ನಮ್ಮ ಈ ಧರ್ಮ ಪ್ರಾಂತ್ಯದಲ್ಲಿ ಒಂದು ಒಂದು ಡಯಾಸನ್ ಪಾಸ್ಟಲ್ ಪರಿಷತ್ ಇದೆ. ಅದು ಒಂದು ಆಡಳಿತಾತ್ಮಕ ಒಂದು ಸಂಸ್ಥೆ. ಎಲ್ಲ ಚರ್ಚಿನ ಪ್ರತಿನಿಧಿಗಳು ಅಲ್ಲಿ ಬರ್ತಾರೆ, ಮೀಟಿಂಗಿಗೆ ಬರ್ತಾರೆ. ಆ ಮೀಟಿಂಗಲ್ಲಿ ಅವರು ಹೇಳುವುದಂತೂ ಒಂದೇ ಒಂದು ಮಾತು, ನೀವು ಎಲ್ಲ ಜಾತಿ ಧರ್ಮದೊಂದಿಗೆ ನೀವು ಬೆರೆತು ಬಾಳಬೇಕು. ಅದಕ್ಕೋಸ್ಕರ ಕ್ರಿಸ್ಮಸ್ ಸಂವಾದ ಕೂಟವನ್ನು ಏರ್ಪಡಿಸಲು ಅವರೇ ಕಾರಣ. ಪ್ರತಿಯೊಂದು ಧರ್ಮ ಕೇಂದ್ರಗಳಲ್ಲಿ 124 ಧರ್ಮ ಕೇಂದ್ರಗಳು ನಮ್ಮಲ್ಲಿವೆ. ಆ 124 ಧರ್ಮ ಕೇಂದ್ರಗಳಲ್ಲಿ ಸಂವಾದ ಕೂಟವನ್ನು ಏರ್ಪಡಿಸಿ ಎಲ್ಲ ಜಾತಿ ಧರ್ಮದವರನ್ನು ಪ್ರೀತಿಯಿಂದ ನೋಡಿಕೊಂಡು ಅವರೊಟ್ಟಿಗೆ ಬೆಳೆಯಲು ಅವರು ಪ್ರೇರೇಪಿಸ್ತಾರೆ. ಮತ್ತೊಂದು ಅಂತಿಮವಾಗಿ ಅವರೊಂದು ವಿಶೇಷ ಗುಣ ಅಂದರೆ ಅವರು ಧರ್ಮಾಧ್ಯಕ್ಷರಾಗಿ ಅವರ ಅಧೀನದಲ್ಲಿರುವ ಎಲ್ಲ ಧರ್ಮ ಗುರುಗಳ ಜನ್ಮದಿನದಂದು ಅವರೊಂದು ಕಾರ್ಡನ್ನು ಕಳಿಸ್ತಾರೆ. ಆ ಸೆಮಿನರಿಗೆ ಜಾಯಿನ್ ಆದ ಬ್ರದರ್ನಿಂದ ಹಿಡಿದು ರಿಟೈರ್ಡ್ ಆಗಿ ನಿವೃತ್ತಿ ಜೀವನ ಸಲ್ಲಿಸುವ ಗುರುಗಳವರೆಗೂ ಅವರ ಜನ್ಮದಿನದಂದು ತಪ್ಪದೆ ಅವರೊಂದು ಗ್ರೀಟಿಂಗ್ ಕಾರ್ಡನ್ನು ಈಗಲೂ ಕಳಿಸ್ತಾರೆ. ಅಂತ ಒಂದು ಪ್ರೀತಿ ಅವರ ಧರ್ಮ ಗುರುಗಳ ಮೇಲೆ ಇದೆ. ನಾವು ಮರೆತಬಹುದು, ಆದರೆ ಅವರು ಮರೆಯಲ್ಲ. ನಮ್ಮ ಬರ್ತ್ಡೇ
ಅವರು ಕಳಿಸ್ತಾರೆ ಒಂದು ವಿಶೇಷ ಕಾರ್ಡ್. ಆ ಕಮಿಟ್ಮೆಂಟ್ ಬಹಳ ಕಮಿಟ್ಮೆಂಟ್, ಅಂತ ಕಮಿಟ್ಮೆಂಟ್ ಇರುವುದು ಕೋಟಿಗಟ್ಟಲೆ ಜನ ಒಬ್ಬರಲ್ಲಿ ಅಂತದೊಂದು ಕಮಿಟ್ಮೆಂಟ್ ಅವರಲ್ಲಿದೆ. ಅಂತ ಬಿಷಪರ ಕೈ ಕೆಳಗೆ ಕೆಲಸ ಮಾಡಲು ತುಂಬಾ ಹೆಮ್ಮೆ ಆಗುತ್ತಿದ್ದೆ. ಖಂಡಿತವಾಗಿಯೂ ನಾವು ಸಹ ಧನ್ಯರು. ಅವರ ಸೇವೆಯನ್ನು ನಾವು ಮಿಸ್ ಮಾಡ್ತೇವೆ. ಆದರೂ ಈ ಅಸಹಾಯಕ ಪರಿಸ್ಥಿತಿ ಅವರು ಹೋಗಬೇಕಾಗ್ತದೆ. ಅಂತ ಪರಿಸ್ಥಿತಿಯಲ್ಲಿ ದೇವರವರಿಗೆ ಒಳ್ಳೆಯ ಆಯುಷ್ಯವನ್ನು, ಒಳ್ಳೆಯ ಆರೋಗ್ಯವನ್ನು ಕರುಣಿಸಲಿ ಮತ್ತು ಅವರಿಗೆ ಆದಷ್ಟು ಸೇವೆ ನಮ್ಮ ಧರ್ಮ ಪ್ರಾಂತ್ಯಕ್ಕೆ ನೀಡಲು ಪರಮಾತ್ಮರು ಶಕ್ತಿಯನ್ನು ನೀಡಲಿ ಎಂಬುದಾಗಿ ಹಾರೈಸುತ್ತೇನೆ. ಹಾಗೂ ಅವರಿಗೆ ಎಲ್ಲ ಒಳಿತನ್ನು ನಾವು ಬಯಸುತ್ತೇವೆ. ಎಸ್ ಸರ್. ಹೊಸ ಧರ್ಮ ಅಧ್ಯಕ್ಷರು ಬರುವ ಪ್ರಕ್ರಿಯೆ ಅದು ನಿರಂತರ ಆಗುವಂಥದ್ದು. ಬಿಷಪ್ ಪೀಟರ್ ಪೌಲ್ ಸಲ್ಡಾನ್ ಅವರು ಬರ್ತಾ ಇದ್ದಾರೆ. ಅವರು ಮೊಡಂಕಾಪ್ ಚರ್ಚ್, ಮೂಡುಬೆಳ್ಳೆ ಚರ್ಚ್ ಮತ್ತು ಮಿಲಾಗ್ರೆಸ್ ಚರ್ಚಲ್ಲಿ ಸೇವೆ ಸಲ್ಲಿಸಿದವರು ಈ ಬಿಷಪರ ಅಂಡರಲ್ಲಿ. ಅದೊಟ್ಟು ಎಂಪಥೆಟಿಕಲ್ ವೇ. ಯಾಕಂದರೆ ಆ ಪ್ರಾಸೆಸ್ ಎಷ್ಟು ಫಾರ್ಮೇಷನ್ ಈ ಧರ್ಮಗುರು ಆಗಲಿಕ್ಕೆ ಇರ್ತದೆ ಅಂತ ಹೇಳಿದ್ರೆ 9 ವರ್ಷ ಫಾರ್ಮೇಷನ್ ಅಂತಲೇ ಒಂದು ಥಿಯಾಲಜಿ, ಫಿಲಾಸಫಿ ಎಲ್ಲ ಕಲಿಸಿ ನಡುವಿನಲ್ಲಿ ಒಮ್ಮೆ ಬಿಟ್ಟು ಬಿಡ್ತಾರೆ. ನೀವು ಮನೆಗೆ ಹೋಗಿ ಬನ್ನಿ, ನೀವು ಮನೆಗೆ ಹೋಗಿ ಬನ್ನಿ ಅಂತ. ಹಿಂದೆ ಬಂದ್ರೆ ನಮ್ಮವರು, ಇಲ್ಲಾದ್ರೆ ನಿಮಗೆ ನಾವು ಕಲಿಸಿದ್ದೇವೆ, ಚೆನ್ನಾಗಿರಿ ಅಂತ ಆ ಪ್ರಕ್ರಿಯೆಯಲ್ಲಿ ಬಿಡ್ತಾರೆ. ಅಂತ ಒಂದು ಪ್ರಕ್ರಿಯೆ ಮಾಡಿ ಮಾಡಿ ಅಲ್ಲಿವರೆಗೆ ಈಗ ಬಿಷೋಪರಾಗಿದ್ದಾರೆ. ರೋಮಲ್ಲಿ ಹಲವು ಧರ್ಮಗುರುಗಳಿಗೆ ಧರ್ಮಗಳು ಆಗಲಿಕ್ಕೆ ಕಲಿಸಿದ್ದಾರೆ ಪೀಟರ್ ಪೌಲ್ ಸಲ್ಡಾನ್ ಅವರು ಸಹ. ರೋಮಿಗೆ ಹೋಗಿ ಉನ್ನತ ವ್ಯಾಸಂಗ ಮಾಡಿದ್ದಾರೆ. ಮತ್ತು ಸಾಫ್ಟ್ ಸ್ಪೋಕನ್ ಈಗಾಗಲೇ ಅವರ ಬಗ್ಗೆ ಇದೆ. ಎಲೆಕ್ಟ್ರಾನಿಕ್ ಯುಗಕ್ಕೆ ಬಂದಿದ್ದಾರೆ ಅಷ್ಟೇ. ಇವರು ಸ್ವಲ್ಪ ಕಾಗದ ಬರೆಯುವ, ಅವರು ಇಮೇಲಲ್ಲಿ ಹೋಗ್ಬೋದು ಅಷ್ಟೇ. ಅಷ್ಟೇ ವ್ಯತ್ಯಾಸ. ಆದರೆ ಜನರ ಸಮಸ್ಯೆ ಕೇಳುವುದರಲ್ಲಿ, ಜನರ ಬಗ್ಗೆ ಕಾಳಜಿ ವಹಿಸುವುದರಲ್ಲಿ ನಮ್ಮ ಈಗಿನ ಬಿಷಪರಿಂದ ಸರಿಯಾದ ಮಾರ್ಗದರ್ಶನ ಮತ್ತು ಸರಿಯಾದ ಒಂದು ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ಪಡ್ಕೊಂಡವರು. ಆದ್ದರಿಂದ ಇವರ ಪಡಿ ಹೆಚ್ಚಾಗಿ ಬರುವುದು, ನಿರಂತರವಾಗಿ ಇಂಥದೇ ಒಂದು ವಾತಾವರಣ ನಿರ್ಮಿಸುವುದು, ಸೂಕ್ತವಾದ ಒಂದು ನೆಲೆಗಟ್ಟು ಮಾಡಿ ಪೀಟರ್ ಪೌಲ್ ಸಲ್ಡಾನ್ ಅವರನ್ನು ಆ ಸ್ಥಾನಕ್ಕೆ ತರುವಲ್ಲಿ ದೇವರ ಆಶೀರ್ವಾದ, ದೇವರ ಎಲ್ಲ ಗಣನೆ ಆಗಿದೆ ಎಂಬ ಮಾತನ್ನು ಹೇಳ್ತಾ, ಈಗಿನ ಬಿಷಪರು ನನಗೆ ಭಾಳ ಆತ್ಮೀಯರು. ನನಗೆ ಭಾಳ ಸಣ್ಣ ವಯಸ್ಸಲ್ಲಿ ತಂದೆ ತೀರ್ಕೊಂಡ್ರು. ಅದರ ನಂತರ ಇಲ್ಲಿ ಬಂದ ನಂತರ ನಾವು ಅವ್ರ ಹತ್ರ ಅಳುವುದಾದ್ರು, ನಗುವುದಾದ್ರು, ಚರ್ಚೆ ಮಾಡೋದು, ಜಗಳ ಮಾಡೋದಾದ್ರು ಅವ್ರ ಹತ್ರ ಮಾಡಿಕೊಂಡಿದ್ದೆ. ಅವರು ಹೋಗುವಾಗ ಭಾಳ ಬೇಸರ ಆಗ್ತದೆ. ಆದರೆ ಅವರಂಥವರು ಖಂಡಿತ ಸತ್ಯ, ನೀತಿ, ನ್ಯಾಯ, ಪ್ರಾಮಾಣಿಕತೆ ಈ 4ರಲ್ಲಿ ಇದ್ದವರಿಗೆ ಬೈಬಲಲ್ಲಿ ಒಂದು ಮಾತಿದೆ, ನೀನು ಈ 4 ಹಿಡ್ಕೊಂಡು ಯಾವುದೇ ತಯಾರಿ ಮಾಡದೆ ಎಲ್ಲೂ ಹೋಗು, ಮಾತುಗಳನ್ನು ಮತ್ತು ಕ್ರಿಯೆಗಳನ್ನು ನಾನು ನಿನ್ನಲ್ಲಿ ಹಾಕ್ತೇನೆ, ನಡೆದುಕೊಂಡು ಹೋಗ್ತದೆ ಅಂತ ಹೇಳ್ತಾರೆ. ಅದು ಸಂಪೂರ್ಣ ಸತ್ಯ ಆಗ್ತದೆ. ಅದನ್ನು ಇನ್ ದ ಫೇತ್, ಅನ್ಡೌಟೆಡ್ ಬಿಲೀಫಲ್ಲಿ ನಾನಂತೂ ಖಂಡಿತ ನಂಬ್ತೇನೆ, ಎಲ್ಲರೂ ನಂಬ್ತಾರೆ. ಅವರ ಬಗ್ಗೆ ಅಂಥ ಅಭಿಪ್ರಾಯಗಳು ಇವೆ ಅಂತ ಹೇಳ್ತಾ ಅವರಿಗೆ ಶುಭವನ್ನು. ಹೊಸ ಬಿಷಪರ ಬಗ್ಗೆ ಹೇಳುವುದಾದರೆ, ಅವರು ತುಂಬಾ ಸರಳ ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದಾರೆ. ಹೊಸ ಅವರು ನನಗೆ 4 ವರ್ಷ ಕಲಿಸಿದ್ದಾರೆ. ನನ್ನ ಪ್ರೊಫೆಸರ್ ಆಗಿದ್ದರು ಸೆಮಿನರಿಯಲ್ಲಿ. ಅವರು ನನಗೆ 4 ವರ್ಷ ಕಲಿಸಿದ್ದಾರೆ. ಆ 4 ವರ್ಷದ ಒಡನಾಡ ಜೀವಿತದಲ್ಲಿ ಅವರನ್ನು ನಾನು ತುಂಬಾ ಬಲ್ಲೆ. ಒಂದು ಉತ್ತಮವಾದ ವಾಗ್ಮಿ, ಚಿಂತಕ ಹಾಗೂ ದೂರದೃಷ್ಟಿ ಇದ್ದವರು. ಖಂಡಿತವಾಗಿ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡುತ್ತಾರೆ ಎಂಬುದು ನನ್ನ ನಂಬಿಕೆ. ಖಂಡಿತವಾಗಿ ಮಾಡ್ತಾರೆ. ದೇವರ ಆಶೀರ್ವಾದ ಅವರಲ್ಲಿ ಇರಲಿ, ಅವರು ಇಂತಹ ಉತ್ತಮ ಕಾರ್ಯಗಳನ್ನು ಮಾಡಲಿ ಎಂಬುದಾಗಿ ಅವರಿಗೂ ಸಹ ಹಾರೈಸುತ್ತಾ ಧನ್ಯವಾದಗಳು. ಎಸ್, ಧನ್ಯವಾದಗಳು ಫಾದರ್ ಮತ್ತು ಸರ್, ನಿಮಗೂ ಕೂಡ, ರೇಮಂಡ್ ಡಿಕುನ್ ಅವರಿಗೂ ಕೂಡ. ಎಸ್ ವೀಕ್ಷಕರೇ, ಈ ಸಂದರ್ಭದಲ್ಲಿ, ಈ ಒಂದು ಸುದ್ದಿ ಬಂದ ಸಂದರ್ಭದಲ್ಲಿ ಅತಿ ವಂದನೀಯವಾದಂಥ ಮಂಗಳೂರು ಧರ್ಮ ಪ್ರಾಂತ್ಯದ ಬಿಷಪ್ ಅಲೋಷಿಯಸ್ ಪೌಲ್ ಡಿಸೋಜ ಅವ್ರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ಬಹುಶಃ ಭಾಳಷ್ಟು ಜನರಿಗೆ ಮಾತನಾಡಿ ಸಮಯ ಸಾಕಾಗೋದಿಲ್ಲ. ಅವ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ಆದರೂ ಇಲ್ಲಿ ಫೋನ್ ಕರೆ ಕೊಡಲಿಕ್ಕೂ ಕೂಡ ಅಷ್ಟೊಂದು ಸಮಯಗಳು ನಮಗೆ ಸಾಕಾಗದೆ ಇರುವಂಥದ್ದು. ಅಂದರೆ ಸುದೀರ್ಘ 22 ವರ್ಷಗಳ ಸೇವೆ ಅಂತ ಹೇಳಿದ್ರೆ ಅದನ್ನು ಹೇಳುವಂಥದ್ದು ಮತ್ತು ಅವರವರ ಅಭಿಪ್ರಾಯಗಳನ್ನು ಸಲ್ಲಿಸುವಂಥದ್ದು ಭಾಳಷ್ಟು ಇರ್ತದೆ ಅಂತ ಅನ್ನುವಂಥದ್ದು. ಹಾಗಾಗಿ ಅವರ ಸುದೀರ್ಘ ಸೇವೆಯಲ್ಲಿ ಸೇವೆಯನ್ನು ಜನ ಗುರುತಿಸಿರುವಂಥದ್ದು ಮತ್ತು ಎಲ್ಲ ಧರ್ಮೀಯರು ಕೂಡ ಅವರನ್ನು ಒಪ್ಪಿಕೊಳ್ಳಬಲ್ಲಂಥ ಒಬ್ಬ ಧರ್ಮಗುರುವಾಗಿಯೂ ಕೂಡ, ಧರ್ಮಾಧ್ಯಕ್ಷರಾಗಿಯೂ ಕೂಡ ಅವರು ಇಲ್ಲಿ ಇದ್ದರು ಅಂತನ್ನುವಂಥದ್ದು. ಇದು ಈ ಸಂದರ್ಭವನ್ನು ನಾವಿಲ್ಲಿ ತೆಗೆದುಕೊಂಡಿರುವಂಥದ್ದು ಈ ಹೊತ್ತಿನ ವಿಶೇಷ. ಆದರೆ ನಿರಂತರ ಸುದ್ದಿ ಮತ್ತು ಮನೋರಂಜನೆ ಮುಂದುವರಿತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.